ನಮಸ್ಕಾರ ವೀಕ್ಷಕರೇ, ಕಾಣದ ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಶನ್ ಖೌಡೂರು. ನಿನ್ನೆಯಷ್ಟೇ ಉತ್ತರ ಪ್ರದೇಶದ ಚುನಾವಣೆ ರಿಸಲ್ಟ್ ಏನೋ ಬಂದಿದೆ. ಆದರೆ ಬಿಜೆಪಿಗೆ ದೊಡ್ಡ ಮಟ್ಟಿನ ಮುಖಭಂಗ ಇಲ್ಲಿ ಎದುರಾಗಿದೆ. ಯಾಕಂತ ಹೇಳಿದ್ರೆ ಸುಮಾರು 27 ವರ್ಷಗಳಿಂದ ಬಿಜೆಪಿ ತಮ್ಮ ಒಂದು ಆಡಳಿತದ ತಾರತಮ್ಯವನ್ನು ನಡೆಸ್ತಾ ಬರ್ತಾ ಇತ್ತು. ಆದರೆ ಏನೋ ಒಂದು ಚಿಕ್ಕ ಒಂದು ಗಳಿಗೆಯಲ್ಲಿ ಎಡವಿತೇನೋ ಚುನಾವಣೆ ಸಂದರ್ಭದಲ್ಲಿ ಒಂದು ಚಿಕ್ಕ ತಪ್ಪಾದರೂ ಕೂಡ ದೊಡ್ಡ ರೀತಿಯ ಪರಿಣಾಮ ಬೀರ್ತದೆ. ಆ ಒಂದು ಪರಿಣಾಮ ಯೋಗಿ ಆದಿತ್ಯನಾಥ್ ಅವರಿಗೆ ತಲುಪಿದೆ ಅನ್ನುವ ರೀತಿಯಲ್ಲಿ ನಿನ್ನೆಯ ಚುನಾವಣೆ ರಿಸಲ್ಟ್ ಬಂದಿದೆ. ಇದರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕಿದೆ. ಈ ವಿಶೇಷವಾದ ಕಾರ್ಯಕ್ರಮದ ಜೊತೆ ನಮ್ಮ ಜೊತೆ ಕಾರ್ಯಕ್ರಮವನ್ನು ಹಂಚಿಕೊಳ್ಳಿಕ್ಕೆ ಬಿಜೆಪಿ ವಕ್ತಾರರಾದಂತಹ ಸತೀಶ್ ಪ್ರಭು ಮತ್ತು ಕಾಂಗ್ರೆಸ್ ಜಿಲ್ಲಾ ವಕ್ತಾರರಾದಂತಹ DK ಅಶೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಸ್ವಾಗತ. ನಿನ್ನೆಯಷ್ಟೇ ನೋಡಿರ್ಬೋದು, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ಒಂದು ಗೋರಖ್ಪುರದ ಅವರ ಒಂದು ಸ್ವಪಕ್ಷ, ಆದರೆ ಅಲ್ಲಿ ಅವರಿಗೆ ಮುಖಭಂಗ ಆಯ್ತಾ ಅಂತ ಹೇಳಿ ನಿನ್ನೆಯ ಏನು ಉತ್ತರ ಪ್ರದೇಶದ ಉಪಚುನಾವಣೆಯ ಫಲಿತಾಂಶಗಳು ಹೌದು ಇದರ ಸಂಪೂರ್ಣವಾಗಿರತಕ್ಕಂತಹ ಮತ್ತು ಅದನ್ನು ಜವಾಬ್ದಾರಿಯಾಗಿ ಅದನ್ನು ಸ್ವೀಕಾರ ಮಾಡಿದ್ದೀವಿ. ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರು ಕೂಡ ವಿಜಯಿ ಅಭ್ಯರ್ಥಿಗಳನ್ನ ಅಭಿನಂದಿಸುತ್ತಾ ನಮ್ಮ ಅತಿಯಾದ ಆತ್ಮವಿಶ್ವಾಸ ಮತ್ತು ಕೊನೆಯ ಸಂದರ್ಭದಲ್ಲಿ ಆಗಿರತಕ್ಕಂಥ ವ್ಯತ್ಯಾಸಗಳು ಮತ್ತೆ ಉತ್ತರ ಪ್ರದೇಶದಲ್ಲಿ ಉತ್ತರ ದಕ್ಷಿಣ ಧ್ರುವಗಳಂತಿದ್ದ SP ಮತ್ತು BSPಗಳು ಒಟ್ಟಾಗಿರುವಂತಹದ್ದು ಮತ್ತು ಅಲ್ಲಿ ಅತಿ ಕಡಿಮೆ ಪ್ರಮಾಣದ ಮತ ಚಲಾವಣೆ ಆಗಿರುವಂತಹದ್ದು. ಗೋರಖ್ಪುರ ಇರ್ಬೋದು, ಫುಲ್ಪುರ್ ಇರ್ಬೋದು, ಎರಡೂ ಕಡೆಯೂ ಮತದಾನದ ಪ್ರಮಾಣ ತುಂಬಾ ಕಡಿಮೆ ಆಗಿತ್ತು. ನಮ್ಮ ಕಾರ್ಯಕರ್ತರ ಅತಿಯಾದ ಆತ್ಮವಿಶ್ವಾಸ ಕೂಡ ಇತ್ತು. ಯಾಕಂದ್ರೆ 5 ಅವಧಿಗಳಲ್ಲಿ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರು ವಿಜಯವನ್ನು ಸಾಧಿಸಿದ್ರು, ಒಳ್ಳೆಯ ಅಂತರದ ಗೆಲುವು ಕೂಡ ಸಾಧಿಸಿದ್ರು. ಆದರೆ ಏನು ಅಲ್ಲಿ ರಾಜಕೀಯ ವ್ಯತ್ಯಯಗಳು ಉಂಟಾಯಿತು, ಅದರಿಂದ ನಾವು ಸೋಲು ಕಂಡಿದ್ದೇವೆ. ಆದರೆ ಖಂಡಿತವಾಗಿಯೂ ನಾವು ಎಲ್ಲಿ ಎಡವಿದ್ದೇವೆ, ಎಲ್ಲಿ ಇದನ್ನು ಸರಿ ಮಾಡಿಕೊಳ್ಬೇಕು, ಇದರ ಬಗ್ಗೆ ಯೋಚನೆ ಮಾಡ್ತೇವೆ ಹೊರತು ನಾವೆಲ್ಲೂ EVMಗಳನ್ನು ಇರ್ಬೋದು ಅಥವಾ ಚುನಾವಣಾ ವ್ಯವಸ್ಥೆಗಳನ್ನು ನಾವು ಟೀಕಿಸುವಂಥದ್ದು ಮಾಡೋದಿಲ್ಲ. ಅಶೋಕ್ ಕುಮಾರ್ ಅವರೇ, ಈಗ ಅವರು ಕೂಡ ಹೇಳಿದ್ರು ಒಂದು ಅವರ ಅತಿಯಾದ ಆತ್ಮವಿಶ್ವಾಸದಿಂದ ಸೋಲಾಯಿತು ಅಂತ. ಯೋಗಿ ಆದಿತ್ಯನಾಥ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ, ನಮ್ಮ ಪಕ್ಷದ ಅತಿಯಾದ ಆತ್ಮವಿಶ್ವಾಸದಿಂದ ಸೋಲಾಯಿತು. ಇಲ್ಲಿ ಆತ್ಮವಿಶ್ವಾಸದ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಇವತ್ತು ಮೋದಿ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ಮೋದಿ ಸರ್ಕಾರದಲ್ಲಿ ಇದ್ದಂಥ ಆದಿತ್ಯನಾಥ ಯೋಗಿ ಅವರು ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ಮೇಲೆ ಉತ್ತರ ಪ್ರದೇಶದಲ್ಲಿ ನಡೆದಂಥ ಕಗ್ಗೊಲೆಗಳು, ಈ ರಾಷ್ಟ್ರವೇ ತಲೆನಾಚುವಂಥ ಕೆಲಸಗಳು ಅಲ್ಲಿ ನಡೀತಾ ಉಂಟು. ಅದರ ಪರಿಣಾಮವನ್ನು ಜನರು ಇವತ್ತು ಇವರೇ ಹೇಳಿದಾಗೆ ಅಲ್ಲಿ ಜನರು ಮತ ಚಲಾವಣೆ ಮಾಡಿಲ್ಲ ಅಂತ ಹೇಳಿದ್ರೆ, ಅಂದರೆ ಅವರು ಕೆಲವರು ಮತ ಚಲಾವಣೆ ಮಾಡಿಲ್ಲ ಅಂತ ಹೇಳಿದ್ರೆ BJP ಅವರು ಅವರ ಪಕ್ಷಕ್ಕೆ ಓಟೇ ಹಾಕ್ಲಿಕ್ಕೆ ಹೋಗಿಲ್ಲ, ಕಾರ್ಯಕರ್ತರು ಮಾತ್ರ ಅಲ್ಲಿ ಮತ ಚಲಾಯಿಸ್ತಾರೆ ಅನ್ನುವಂಥ ಇವರ ಮಾತು. ಅಂದರೆ BJPಯನ್ನು ಅಲ್ಲಿ ಹಿಂದೆ ತಳ್ಳಿಬಿಟ್ರು. ದೊಡ್ಡ ಅಂತರದ ಸೋಲಾಗಿದೆ ಅಲ್ಲಿ. ಇವರು ಉತ್ತರ ದಕ್ಷಿಣ ಅಂತ ಹೇಳಿದ್ರು, BSP SP, ಅದನ್ನು ಒಪ್ಪತಕ್ಕಂಥದ್ದಲ್ಲ. ಇಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ NDA ಮತ್ತು UP ಅಂತ ಇದೆ. ಅದರಲ್ಲಿರುವಂಥ ಉತ್ತರ ದಕ್ಷಿಣದ ಎಷ್ಟು ಪಕ್ಷಗಳಿವೆ? 2 ಪಕ್ಷಗಳಲ್ಲಿ. ಆದ್ದರಿಂದ ಚುನಾವಣಾ ಕಾರ್ಯತಂತ್ರ ಯಾವ ರೀತಿಯಲ್ಲಿ ನಾವು ಎದುರಾಳಿಯನ್ನು ಸೋಲಿಸುವುದು, ಅಲ್ಲಿ ಇರುವುದು ಒಂದೇ ಮಾನದಂಡ. ಯಾವ ರೀತಿ ಆ ಚುನಾವಣೆಯಲ್ಲಿ ಪಕ್ಷದ ವೈಫಲ್ಯಗಳನ್ನು ಬೊಟ್ಟು ಮಾಡಿಕೊಂಡು ನಮ್ಮ ಈ ಹಿಂದಿನ ಸಾಧನೆಗಳನ್ನು ಜನರಿಗೆ ಮನದಟ್ಟು ಮಾಡಿಕೊಂಡು ಅವೆಲ್ಲವನ್ನು ಒಟ್ಟುಗೂಡಿಸಿದಾಗ ಆ ಮತದಾರ ಪ್ರಬುದ್ಧರು ಇವತ್ತು ಆದಿತ್ಯನಾಥ ಯೋಗಿಯನ್ನು ಮುಂದುವರಿಸುವುದು ಬೇಡ ಅನ್ನುವಂಥ ದಿಕ್ಸೂಚಿಯನ್ನು ಇವತ್ತು ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕ ಆದಿತ್ಯನಾಥ ಯೋಗಿ ಬರುವುದು ಬೇಡ ಅನ್ನುವಂಥದ್ದು ಇವತ್ತು ನಿನ್ನೆ ಮಧ್ಯರಾತ್ರಿಯಂತೆ BJP ಪಕ್ಷದವರು ಕೂಡ ಚಿಂತನೆಯಲ್ಲಿದ್ದಾರೆ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ತಿರಸ್ಕರಿಸಲಿಕ್ಕೆ ಕಾರಣವೇನು ಅಂತ, ಅವರನ್ನೇ ಗೆಲ್ಲಿಸಿದಂತಹ ಒಂದು ಕ್ಷೇತ್ರ ಅದು, ಆದ್ರೆ ಈಗ ಅವರನ್ನೇ ದೂರ್ತಾ ಇದೆ. ನಾನು ಈಗಾಗಲೇ ಅಲ್ಲಿ ಇರುವಂತಹದ್ದು ರಾಜಕೀಯ ವ್ಯತ್ಯಯಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದೆ. ಅಲ್ಲಿ 2 ಪ್ರಾದೇಶಿಕ ಪಕ್ಷಗಳು SP ಮತ್ತು BSP ಎರಡೂ ಕೂಡ ಪರಸ್ಪರವಾಗಿ ಅಲ್ಲಿ ವಿರೋಧ ಪಕ್ಷಗಳು. ಅಲ್ಲಿ ರಾಷ್ಟ್ರೀಯ ಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಳೆದ 4 ಅವಧಿಗಳಲ್ಲಿ ತೃತೀಯ ಸ್ಥಾನಕ್ಕೆ ಮತ್ತು ಚತುರ್ಥ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಆದ್ರಿಂದ ಅದು ಉತ್ತರ ದಕ್ಷಿಣ ಅಂತ ನಾನು ಹೇಳಿದ್ದೆ ವಿಶ್ಲೇಷಣೆ ಮಾಡ್ತಾ, ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲ. ಆದ್ರಿಂದ ಎರಡೂ ರೀತಿಯ SP ಮತ್ತು BSPಗಳು ಚುನಾವಣೆಗೆ ಕೆಲವು ದಿವಸಗಳಿಗೆ ಇರುವಾಗ ಈ ಚುನಾವಣೆಯ ಮಟ್ಟಿಗೆ ಅವರು ಹೊಂದಾಣಿಕೆಯನ್ನು ಮಾಡಿದ್ರು. ಅಲ್ಲಿ SP ಇರ್ಬೋದು, BSP ಇರ್ಬೋದು, ಯಾವಾಗ BJPಯ ವಿರೋಧಿ ಮತಗಳು ಕ್ರೋಢೀಕರಣ ಆಯಿತು ಅಲ್ಲಿ ಅವರು ವಿಜಯವನ್ನು ಸಾಧಿಸಿದರು. ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಸೋಲೊಪ್ಪುಕೊಂಡಿದ್ದು ಮತ್ತು ಮುಂದಿನ ಕಾರ್ಯತಂತ್ರದ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತೇವೆ. ಆದರೆ ಇಲ್ಲಿ ಇನ್ನೊಂದು ವಿಮರ್ಶೆ ಮಾಡಬೇಕಾದಂಥ ವಿಶ್ಲೇಷಣೆ ಮಾಡಬೇಕಾದಂಥ ವಿಷಯ ಏನಂತ ಹೇಳಿದರೆ, ಇವತ್ತು ಐತಿಹಾಸಿಕವಾಗಿ ಉತ್ತರ ಪ್ರದೇಶ
ಕಾಂಗ್ರೆಸ್ಸಿಗೆ ಐತಿಹಾಸಿಕವಾಗಿರತಕ್ಕಂಥ ಪ್ರದೇಶ. ಯಾಕಂತಂದರೆ ಬಹುತೇಕ ಪ್ರಧಾನಮಂತ್ರಿಗಳನ್ನಿರ್ಬೋದು, ಬಹುತೇಕ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೊಟ್ಟಿರುವಂಥದ್ದು ಉತ್ತರ ಪ್ರದೇಶ ಕಾಂಗ್ರೆಸ್ಸಿಗೆ. ಆದರೆ ಈ ಗೋರಖ್ಪುರ ಇರ್ಬೋದು, ಫುಲ್ಪುರ್ ಇರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ ಠೇವಣಿಯನ್ನು ಕಳ್ಕೊಂಡಿರುವಂತಹದ್ದು. ಯಾಕಂತ ಹೇಳಿದ್ರೆ ವಿಶ್ಲೇಷಣೆ ಮಾಡುವಾಗ ನಮ್ಮ ಪಕ್ಷದ ಬಗ್ಗೆ, ನಾನಿವತ್ತು BSP ಬಗ್ಗೆ, SP ಬಗ್ಗೆ ಅಥವಾ ಕಾಂಗ್ರೆಸ್ಸಿನ ಬಗ್ಗೆ ವಿಮರ್ಶೆ ಮಾಡೋದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ನಾನು ವಿಮರ್ಶೆ ಮಾಡ್ತೀನಿ. ಯಾಕಂತ ಹೇಳಿದರೆ ಇನ್ನು ಒಂದೇ ವರ್ಷದೊಳಗೆ ಮತ್ತೆ ಲೋಕಸಭಾ ಚುನಾವಣೆಗಳಿಗೂ ಬರಲಿಕ್ಕಿದೆ. ಅದನ್ನು ಯಾವ ರೀತಿ ನಾವು ಕಾರ್ಯತಂತ್ರ ರೂಪಿಸಬೇಕು. ಯಾಕಂದರೆ ಇದರಲ್ಲಿರುವಂಥದ್ದು ಯಾಕಂತೇಳಿ ನಾವು ಪ್ರತಿ ಸಾರಿ ಅನೇಕ ಸಂದರ್ಭದಲ್ಲಿ ಗುಜರಾತ್ ಇರ್ಬೋದು, UP ಯಲ್ಲಿ ನಾವು ಕಂಡಿದ್ದೀವಿ. ಬೇಡ, ನಿನ್ನೆ ದಿವಸವೇ ಗೋರಖ್ಪುರದಲ್ಲಿ ಮೊದಲ ಹಂತದಲ್ಲಿ SP ಅಭ್ಯರ್ಥಿಗಳು ಹಿಂದಿದ್ದು ಭಾರತೀಯ ಜನತಾ ಪಾರ್ಟಿ ಮೊದಲನೇ ಸುತ್ತಲ್ಲಿ ಮುಂದಿತ್ತು 1-2 ಆವಾಗ SP ಅಭ್ಯರ್ಥಿ ಮಾಧ್ಯಮದ ಮುಂದೆ ಹೇಳಿದರು, EVM ಅನ್ನು ಇದು ಮಾಡಿದ್ದಾರೆ, ದುರುಪಯೋಗ ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಮತ್ತೆರಡು ಸುತ್ತು ಆದಾಗ ಆ ಮಾತುಗಳು, ಆ ಸುಳ್ಳುಗಳು ಅಡಗಿತ್ತು. ಈ ರೀತಿಯಲ್ಲಿ ನಾವು ರಾಜಕೀಯ ದುರುದ್ದೇಶವನ್ನು ನಾವು ವಿಶ್ಲೇಷಣೆಯನ್ನು ಮಾಡೋದಿಲ್ಲ, ಬದಲಾಗಿ ಮುಂದಿನ ಚುನಾವಣೆಯಲ್ಲಿ ನಾವು ಯಾವ ರೀತಿಯಲ್ಲಿ ಕಾರ್ಯತಂತ್ರ ರೂಪಿಸಬೇಕು ಇದರ ಬಗ್ಗೆ ನಾವು ಯೋಚನೆಗಳನ್ನು ಮಾಡ್ತೀವಿ. ಮತ್ತು ಇದರಲ್ಲಂತೂ ಸ್ಪಷ್ಟ ಒಂದು ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಇದ್ದಂತಹ ಆತ್ಮವಿಶ್ವಾಸ, ಅದಕ್ಕೂ ತಪ್ಪಂತ ಹೇಳೋದಿಲ್ಲ. ಯಾಕಂದರೆ ಆ ಗೋರಖ್ಪುರ ಕ್ಷೇತ್ರದಲ್ಲಿ ಯೋಗಿ ಆದಿತ್ಯನಾಥರು, ಫುಲ್ಪುರದಲ್ಲಿ ಮೌರ್ಯರು ಸತತವಾಗಿ ಗೆದ್ದುಕೊಂಡು ಬಂದಿರತಕ್ಕಂಥ ಕ್ಷೇತ್ರ. ಆದ್ರಿಂದ ಚುನಾವಣೆಯಲ್ಲಿ ಕೂಡ ಮತ್ತೊಂದು ಅಶೋಕ್ ಅವರು ಉಲ್ಲೇಖವನ್ನು ಮಾಡಿದ್ರು, ಆದಿತ್ಯನಾಥ್ ತಿರಸ್ಕರಿಸಿದ್ರು. ಅಲ್ಲಿ ನೋಟಾ ಮತಗಳು ಬಂದಿರಲಿಲ್ಲ. ಅದರಿಂದ ವಿಶ್ಲೇಷಣೆಯನ್ನು ಮಾಡುವಾಗ ಅದು ದುರುದ್ದೇಶ, ರಾಜಕೀಯ ದುರುದ್ದೇಶ ರಹಿತವಾಗಿರಬೇಕು ಮತ್ತು ತಾನು ಯಾವ ಸ್ಥಾನದಲ್ಲಿ ಇದ್ದೀನಿ ಅನ್ನುವಂತಹ ವಿವೇಚನೆ ಇರಬೇಕು. ನೋಡಿ, ಅಲ್ಲಿ ಆದಿತ್ಯನಾಥ್ ತಿರಸ್ಕರಿಸದೇ ಇಲ್ಲಿ ಇರುವುದು ಉತ್ತರ. ಯಾಕಂತ ಹೇಳಿದ್ರೆ ಒಂದು ಸುದೀರ್ಘ ರಾಜಕೀಯ ಅವಧಿಯಲ್ಲಿ ಬಿಜೆಪಿ ಬರಬೇಕಿತ್ತು. 19 ವರ್ಷಗಳ ಕಾಲ ಆ ಭಾಗವನ್ನು ಪ್ರತಿನಿಧಿಸಿದಂಥ ಒಬ್ಬ ಮೇಧಾವಿ. ಈ ರಾಷ್ಟ್ರ ಕಂಡ ಸನ್ಯಾಸಿಗಳಲ್ಲಿ ಸನಾತನ ಹಿಂದೂ ಧರ್ಮದ ಇವತ್ತು ಏನು ಭಾರತ ಅಂತ ಉಂಟು, ಅದರ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದುಕೊಂಡು ಯೋಗಿಯವರು ಇಲ್ಲಿರುವಂಥ ನಿನ್ನೆ ಮೊನ್ನೆ ಹುಟ್ಟಿದ ಮಠಗಳಲ್ಲಿ ಇದ್ದಂಥವರಲ್ಲ. ಭಾರತ ಪರಂಪರೆಯ ಇಂದಿನ ಸಹಸ್ರಾರು ವರ್ಷಗಳ ಗೋರಖ್ಪುರ ಮಠದ ಈಗ ಸಂಸ್ಥಾನದ ಒಬ್ಬ ಅಧ್ಯಕ್ಷ. 19 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಒಬ್ಬ ವ್ಯಕ್ತಿ. ಅವರದೇ ಕ್ಷೇತ್ರದಲ್ಲಿ ಅವರು ಸೋಲುವುದಾದರೆ ಅಲ್ಲಿಯ ಜನತೆ ಅವರನ್ನು ಈಗ ಯಾವ ರೀತಿಯಲ್ಲಿ ನೋಡ್ತಾರೆ ಅನ್ನೋದು ಮತ್ತೇನು. ಇದು ಸೋಲು, ನೈತಿಕವಾದ ಸೋಲು. ನಿಜವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಆದಿತ್ಯನಾಥ ಯೋಗಿಯನ್ನು ಬದಲಾಯಿಸಲಿ, ಇನ್ನೊಬ್ಬನನ್ನು ಮುಖ್ಯಮಂತ್ರಿ ಮಾಡಬೇಕು. ಯಾಕೆಂತ ಹೇಳಿದ್ರೆ ಕಳೆದ 6 ತಿಂಗಳ ಅವಧಿಯಲ್ಲಿ ಆದಂತ ಒಬ್ಬ ಮುಖ್ಯಮಂತ್ರಿಯ ಸ್ವಸ್ಥಾನವನ್ನು ಉಳಿಸಿಕೊಳ್ಳಲಾಗದಂತ ಒಬ್ಬ ರಾಜಕಾರಣಿ ಈ ದೇಶಕ್ಕೆ ಏನು ಮಾಡಿಯಾನು? ಹಾಗಾದ್ರೆ ಗೋರಖ್ಪುರದಲ್ಲಿ ಈ ಹಿಂದೆ 5 ಬಾರಿ ಚುನಾವಣೆಯಲ್ಲಿ ಗೆದ್ದಂತ ವ್ಯಕ್ತಿ. ಆ ಗೋರಖ್ಪುರದಲ್ಲಿ ಅವರು ತನ್ನ ರಾಜಕೀಯ ಜೀವನವನ್ನು ಸ್ವತಂತ್ರವಾಗಿ ಪ್ರಾರಂಭ ಮಾಡಿದವರು, ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದವರು, ಅಲ್ಲೇ ಕೂಡ ಆಮೇಲೆ ಭಾರತೀಯ ಜನತಾ ಪಕ್ಷವನ್ನು ಗುರುತಿಸಿಕೊಂಡವರು. ಇಂಥ ಒಬ್ಬ ಮೇಲ್ಪಂಕ್ತಿಯ ವ್ಯಕ್ತಿಯನ್ನು ಇವತ್ತು ಆ ಕ್ಷೇತ್ರದಲ್ಲಿ ಅವರ ನಿಜವಾದ ಆಡಳಿತವನ್ನು ಕಂಡಿರೋದು ನೋಡಿ. ಪ್ರತಿಪಕ್ಷದಲ್ಲಿ ಇದ್ಕೊಂಡು ಟೀಕೆ ಸುಲಭ, ಆಡಳಿತವನ್ನು ಹೇಗೆ ಅಂತ ಜನರಿಗೆ ಅರಿತುಕೊಂಡ್ರು. ಇದು ಮಾನದಂಡ. ಆದ್ರಿಂದ ರಾಜಕೀಯ BJP ಅವರಿಗೆ ನಾನೊಂದು ಇಲ್ಲಿ ನಮ್ಮ ಸಮಿತ್ರ ಇವರ ಹತ್ರ ಹೇಳೋದು ಅಂದರೆ ರಾಷ್ಟ್ರ ಮಟ್ಟದ ವಿಚಾರವನ್ನು ನಾನು ಮಾತಾಡಲಿಕ್ಕೆ ಬಂದದ್ದಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಒಬ್ಬ ವಕ್ತಾರನಾಗಿ. ಆದರೂ ಸಹ ಮುಂದಿನ ದಿನಗಳಲ್ಲಿ BJP ಯಾವ ಮಟ್ಟಕ್ಕೆ ಬರ್ತದೆ ಅಂತ 2019 ಚುನಾವಣೆ ಒಂದು ದಿಕ್ಸೂಚಿ ಅನ್ನೋದು ಮಾತ್ರ ವ್ಯಾಖ್ಯಾನ. ಖಂಡಿತವಾಗಿ ಉತ್ತರ ಪ್ರದೇಶ ಚುನಾವಣೆ ಒಂದು ದಿಕ್ಸೂಚಿ. SP ಮತ್ತು BSP ಒಟ್ಟಾಗಿ ರಾಜಕೀಯ ಅಂದರೆ BJP ವಿರೋಧಿ ಮತಗಳು ಧ್ರುವೀಕರಣಗೊಂಡಾಗ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇರುವಂತಹದ್ದು. ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಅಸ್ತಿತ್ವ ಇದೆ. ಯಾವ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಶೋಕ್ DK ಅವರು ಹೇಳಿದಾಗ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪ್ರತಿಪಕ್ಷ ಸ್ಥಾನದಲ್ಲೂ ಕೂತ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲವ, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಸಹ ಇವತ್ತು ಏನು ಗೋರಖ್ಪುರ ಮತ್ತು ಫುಲ್ಪುರದಲ್ಲಿ ಎರಡೂ ಕಡೆ ಇಡುಗಂಟನ್ನು ಕಳ್ಕೊಂಡಿರುವಂತಹದ್ದು, ಅಲ್ಲಿಯ ಜನತೆ ಕಾಂಗ್ರೆಸ್ ಅನ್ನು ಸಂಪೂರ್ಣ ತಿರಸ್ಕಾರ ಮಾಡಿರುವಂತಹದ್ದು. ಖಂಡಿತವಾಗಿ ಕರ್ನಾಟಕದಲ್ಲಿ ಅದು ಪುನರಾವರ್ತನೆ ಆಗುವಂತಹ ಮಾತುಗಳನ್ನು ಅಶೋಕ್ DK ಅವರ ಮಾತಿಗೆ ನೀವು ನೇರವಾಗಿ ಖಂಡಿತವಾಗಿ ರಾಜ್ಯದಲ್ಲಿ ಅವರ ಮಾತು ಏನಂತ ಹೇಳಿದ್ರೆ, ನಾವು ಈ ಹಿಂದೆ ಅಲ್ಲಿ ಅಧಿಕಾರ ನಡೆಸಿದ್ವಿ, ಆದ್ರೆ ಈಗ ಕಳ್ಕೊಂಡಿದ್ದೇವೆ, ಆದ್ರೆ ಕಾಂಗ್ರೆಸ್ ಅಲ್ಲಿ ಯಾವುದೇ ರೀತಿಯಾದಂತ ಆಡಳಿತ ನಡೆಸುವುದಿಲ್ಲ ಅಂತ ನೋಡಿ. ಇಲ್ಲಿರುವಂತದ್ದು ವಿಚಾರ ಇಷ್ಟೇ, 2 ಪ್ರಾದೇಶಿಕ ಪಕ್ಷಗಳಲ್ಲಿ ಇವರೇ ಉಲ್ಲೇಖ ಮಾಡಿದ ಹಾಗೆ ಇವತ್ತು ಅಲ್ಲಿಯ ಜನತೆ 2 ಪ್ರಾದೇಶಿಕ ಪಕ್ಷಗಳು ಹೊಂದಾಣಿಕೆ ಆದಾಗ ಮತ್ತು ಪ್ರಬಲ ಪ್ರಾದೇಶಿಕ ಪಕ್ಷಗಳು ಇವತ್ತು ನಮ್ಮ SP ಕಾಂಗ್ರೆಸ್ ಜೊತೆ ಮೊನ್ನೆ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿದಂಥ ಪಕ್ಷ.
ಇವತ್ತು ನಮ್ಮ ಕಾರ್ಯಕರ್ತರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಮತ್ತು ಈಗಿರುವಂಥ ಮುಂದಿನ ದಿನಗಳಲ್ಲಿ ಒಂದು ಪೂರ್ಣ ಪ್ರಮಾಣದ ಅಭ್ಯರ್ಥಿಯನ್ನು ಮತ್ತು ನಮ್ಮ ಕಾರ್ಯಕರ್ತರ ದಂಡನ್ನು ಸಜ್ಜು ಮಾಡುವ ಹಿನ್ನೆಲೆಯಲ್ಲಿ ಈ ಚುನಾವಣೆಯನ್ನು ನಾವು ಸವಾಲಾಗಿ ಸ್ವೀಕರಿಸುವುದಕ್ಕಿಂತ ಅದೊಂದು ಅವಕಾಶವನ್ನಂತ ಸ್ವೀಕಾರ ಮಾಡಿಕೊಂಡು ನಮ್ಮ ಪ್ರಬುದ್ಧತೆಯನ್ನು ಉಳಿಸಿಕೊಂಡಿದ್ದೇವೆ. ಪೂರ್ಣ ಪ್ರಮಾಣದ ಚುನಾವಣೆ ಮತ್ತು ನಾಡು ಲೋಕಸಭೆ ಚುನಾವಣೆ ಇದು ಉಪಚುನಾವಣೆ ಅಂತ ಹೇಳಿದ್ರೆ ನೋಡಿ, ಕಳೆದಂತ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನಡೆದಂತ ಚುನಾವಣೆಯಲ್ಲಿ ಡಿ ವಿ ಸದಾನಂದ ಗೌಡರು ರಾಜೀನಾಮೆ ಕೊಟ್ಟರು. ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂತ ಆ ಕ್ಷೇತ್ರದಲ್ಲಿ ನಾವು 40 ಸಾವಿರ ಜಯಪ್ರಕಾಶ್ ಗೆದ್ದುಕೊಂಡೆವು. ಆದರೆ ರಾಷ್ಟ್ರ ಮಟ್ಟದಲ್ಲಿ ಆದಂಥ ಒಂದು ರಾಜಕೀಯ ಧ್ರುವೀಕರಣ, ಮೋದಿ ಇವೆಲ್ಲದರ ಪರಿಣಾಮವಾಗಿ ಆ ಕ್ಷೇತ್ರದಲ್ಲಿ ಅದೇ ಜಯಪ್ರಕಾಶ್ ಸೋಲುಂಟರು. ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಅಂದು ಮೋದಿ ಹೇಳಿದಂತ ಮಾತೇನು, ನೋಟ್ ಬ್ಯಾನ್, ಆಧಾರ್ ಕಾರ್ಡ್ ನಿರ್ಮಾಣ ಎಲ್ಲವನ್ನು ಜನರು ನೆಚ್ಚಿಕೊಂಡು ಆವತ್ತು ಅವರು ವೋಟ್ ಹಾಕಿದ್ರು. ಏನು ಒಬ್ಬೊಬ್ಬರ ಖಾತೆಗೆ 15 ಲಕ್ಷ ಬರ್ತದೆ ಅಂದ್ಕೊಂಡ್ರು, ಇವೆಲ್ಲವನ್ನು ನೋಡಿಕೊಂಡು ಆದ್ರು. ಆದ್ರೆ ಇದು ಯಾವುದೂ ಆಗಿಲ್ಲ ಎನ್ನುವುದನ್ನು ಇವತ್ತು ತಿರಸ್ಕಾರ ಮಾಡಿದ್ರು. ಅವತ್ತಾದಂತ ಚುನಾವಣೆ ಒಂದು ನೀರಿನ ಮೇಲಿನ ಗುಳ್ಳೆ ಪೊಳ್ಳು ಆಶ್ವಾಸನೆ ಚುನಾವಣೆ, ಆಶ್ವಾಸನೆಗಳ ಚುನಾವಣೆ. ಇವತ್ತು 4 ವರ್ಷಗಳಲ್ಲಿ ಈಗಾಗಲೇ 4 ವರ್ಷ ಪೂರ್ತಿ ಆಯ್ತು. 4 ವರ್ಷಗಳಲ್ಲಿ ಜನರು ಹತ್ತಿರದಲ್ಲಿ ಕಂಡ್ರು, ಏನೇನು ಆಯ್ತು. ಒಂದು 315 ರೂಪಾಯಿ ಇದ್ದಂತ ಗ್ಯಾಸ್ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ, ಪೆಟ್ರೋಲ್ ಬೆಲೆ ಹೇಗೆ ಹೋಗಿದೆ. ಆವತ್ತು ಭಾರತೀಯ ಜನತಾ ಪಕ್ಷದವರು ನೆರೆಯ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಇಷ್ಟು, ಶ್ರೀಲಂಕಾದಲ್ಲಿ ಇಷ್ಟು, ಚೀನಾದಲ್ಲಿ ಇಷ್ಟು ಅಂತ ಒಂದು ಎಲ್ಲ ಜಾಹೀರಾತುಗಳನ್ನು ಕೊಟ್ಟರು. ಆದ್ರೆ ಇವತ್ತು ಕೂಡ ಆ ರಾಷ್ಟ್ರದಲ್ಲಿ ಅಷ್ಟೇ ಇದೆ, ನಮ್ಮಲ್ಲಿ ಗಗನಕ್ಕೆ ಏರ್ತಾ ಇದೆ. ನಮ್ಮಲ್ಲಿ ಅದರ ಬದಲು 3600 ಕೋಟಿ ಒಂದು ಪ್ರತಿಮೆ ಸ್ಥಾಪನೆ, ಇನ್ನೊಂದು ಗಂಗಾ ಜಲದ ಹೆಸರಲ್ಲಿ ನರ್ಮಲೆದು ಏನೂ ಇಲ್ಲ. ಏನಾದ್ರೂ ಭಾರತೀಯ ಜನತಾ ಪಕ್ಷ ಇವತ್ತು ಕಾರ್ಯಕ್ರಮವನ್ನು ಮುಂದುವರಿಸಿದ್ರೆ ಕಾಂಗ್ರೆಸ್ ಪಕ್ಷದ 26 ಕಾರ್ಯಕ್ರಮಗಳನ್ನು ಹೆಸರು ಬದಲಾವಣೆ ಮಾಡಿಕೊಂಡು ಮುಂದುವರಿಸಿದ ಹೊರತು ಸ್ವಚ್ಛ ಭಾರತ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಎಲ್ಲವನ್ನು ಇವತ್ತು ಜನತೆಗೆ ಅರಿತಿದೆ. ಇದೆಲ್ಲ ನಿನ್ನೆ ಮೊನ್ನೆ ಇದ್ದದ್ದು. ಪಾಪ ಮುಗ್ಧ ವಿದ್ಯಾವಂತ ಜನರನ್ನು ಯೋಜನೆಗಳನ್ನ ನಾವೇನು ಮಾಡಿದ್ದೀವಿ ಅದನ್ನು ಮಾಡಿದ್ದೀವಿ ಅನ್ನುವಂಥದ್ದನ್ನು ಪ್ರಪ್ರಥಮವಾಗಿ ಇವರು ಒಪ್ಪುವಂತಹದ್ದು. ಖಂಡಿತವಾಗಿ ಅದನ್ನು ಮುಂದುವರಿಸಿದ ಅನುಷ್ಠಾನವನ್ನು ಮಾಡಿದ್ದೇವೆ ನಾವು. ಈ ಹಿಂದೆ ಸರ್ಕಾರ ಏನು ಮಾಡಲಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ರೆ ಇವತ್ತು ಅಶೋಕ್ ಡಿಕೆ ಅವರು 26 ಯೋಜನೆಗಳನ್ನು ನಾವೇನು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ. ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡಿದ್ದೀವಿ, ಅವರು ಯೋಜನೆಗಳನ್ನು ಮಾಡಿದ್ರು ಅನುಷ್ಠಾನ ಮಾಡಿದ್ದು ಭಾರತೀಯ ಜನತಾ. ಅದೇ ರೀತಿ ಉತ್ತರ ಪ್ರದೇಶದ ಚುನಾವಣೆಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಅಲ್ಲ ನಿಲ್ಲಿಸುವುದಿಲ್ಲ ಯಾವ ರೀತಿ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಅವರು ಯಾವ ಮಾತುಗಳನ್ನು ಹೇಳಿದ್ರು ಖಂಡಿತವಾಗಿ ಅದರ ಪುನರಾವರ್ತನೆ ಕರ್ನಾಟಕದಲ್ಲಿ ಆಗ್ತದೆ. ಕರ್ನಾಟಕದಲ್ಲಿ ಆಡಳಿತಾರೂಢ ಪಕ್ಷ ಏನಿದೆ ಅದಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಅಲ್ಲೇ ಇವತ್ತು ಕರ್ನಾಟಕದಲ್ಲಿ ಇರುವುದರಿಂದ ಖಂಡಿತವಾಗಿ ವಿರೋಧವಾಗಿರ್ತಕ್ಕಂತಹ ಪಕ್ಷ ಏನಿದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲುವನ್ನು ಸಾಧಿಸ್ತದೆ. ಯಾಕಂತ ಹೇಳಿ ನಾನು ಏನು ಉಲ್ಲೇಖ ಮಾಡಿದ್ದೇನೆ, ಅವತ್ತು ಕೇಂದ್ರದಲ್ಲಿ ಯುಪಿಎ ಇದ್ದಾಗ ಯುಪಿಎ ಜನರನ್ನು ಆಯ್ಕೆ ಮಾಡಿದ್ರು, ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಇದೆ, ಬಿಜೆಪಿ ಜನರನ್ನು ಆರಿಸಿಲ್ಲ ಅಂತ ಇವರು ತಪ್ಪಾಗಿ ವ್ಯಾಖ್ಯಾನ ಮಾಡಿದ್ರು. ಇವರ ಬಾಯಿಂದ ಬರಲಿ ಅಂತ ನಾನು ಈ ಮಾತನ್ನು ಕಾಯ್ತಾ ಇದ್ದೆ. ಯುಪಿಎ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ರು ಅಂತ ನಾನು ಉಲ್ಲೇಖ ಮಾಡಿದ್ದೇನೆ. ಅಂದ್ರೆ ಅಲ್ಲಿದ್ದದ್ದು ಯುಪಿಎ ಸರ್ಕಾರ. ಇವತ್ತು ಬಿಜೆಪಿ ಸರ್ಕಾರ ಇದ್ರೆ ಇಲ್ಲಿ ಬಿಜೆಪಿ ಸರ್ಕಾರವನ್ನು ಪ್ರತಿನಿಧಿಯನ್ನು ಆರಿಸ್ತಾ ಇಲ್ಲ ಅಂತ ನಾನು ಇವರ ಭಾಷಣ ಕೊಡ್ತಾ ಇದ್ದೀನಿ. ಖಂಡಿತವಾಗಿ ನಿಲ್ಲಿಸಿದೆ. ಅಲ್ಲ ಇವರು ಭಾಷಣ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರುವಂತದ್ದು ನೋಡಿ, ನಾನು ಕರ್ನಾಟಕದಲ್ಲಿ ಸದಾನಂದ ಗೌಡರು ರಾಜೀನಾಮೆ ಕೊಟ್ಟಂತ ಸ್ಥಾನವನ್ನು ಅಂದು ಯುಪಿಎ ಕೇಂದ್ರದಲ್ಲಿ ಸರ್ಕಾರ ಇತ್ತು. ಯುಪಿಎ ಸರ್ಕಾರದ ಆಡಳಿತವನ್ನು ಮೆಚ್ಚಿಕೊಂಡು ಜನರು ಜಯಪ್ರಕಾಶ್ ಹೆಗಡೆ ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರು. ಇವತ್ತು ಯುಪಿಎ ಸರ್ಕಾರ ಇಲ್ಲಿ NDA ಸರ್ಕಾರ ಉಂಟು, ಬಿಜೆಪಿ ನೇತೃತ್ವದ್ದು. ಗುಜರಾತ್ ಯುಪಿಎ ಉತ್ತರ ಪ್ರದೇಶದಲ್ಲಿ ಆದಿನಾಥ್ ಯೋಗಿ ಅವರು ಸ್ವಕ್ಷೇತ್ರ, ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ಅವರ ಸರ್ಕಾರಕ್ಕೆ ಒಬ್ಬ ಪ್ರತಿನಿಧಿಯನ್ನು ಆರಿಸಿ ಕಳಿಸಲಿಕ್ಕೆ ಆಗುದಿಲ್ಲ ಅಂತ 2 ಕ್ಷೇತ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಇವರು ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಡೈವರ್ಟ್ ಅಲ್ಲ. ಯಾಕಂದ್ರೆ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯ ಇದರ ಸ್ಪಷ್ಟವಾದಂತ ವಿವೇಚನೆ ನನ್ಗೆ ಇರೋದ್ರಿಂದ
ಯಾಕಂದ್ರೆ ವಿವೇಚನೆ ಇಲ್ಲದಾಗ ಯಾವುದೇ ರೀತಿಯ ಪ್ರೆಡಿಕ್ಷನ್ ಗಳನ್ನ ನಾವು ಮಾಡಬಹುದು. ಅಲ್ಲಿ ಆದಂತಹದ್ದು ಲೋಕಸಭಾ ಚುನಾವಣೆಯ ಉಪಚುನಾವಣೆ ನಡೆದಿರುವಂತಹ ಲೋಕಸಭಾ ನೋಡಿ, ಉಡುಪಿಯಲ್ಲಿ ನಡೆದದ್ದು ಲೋಕಸಭಾ ಚುನಾವಣೆ ಉಪಚುನಾವಣೆ, ಅವತ್ತು ಉಡುಪಿಯಲ್ಲಿ ನಡೆದದ್ದು, ಅವತ್ತು ಲೋಕಸಭಾ ಚುನಾವಣೆಯ ಉಪಚುನಾವಣೆ ನಡೆದದ್ದು ಉಡುಪಿಯಲ್ಲಿ. ಅವರೀಗ ಪ್ರಸ್ತುತ ಇರುವ ಬಗ್ಗೆ ಹೇಳಿಕೆ ಕೊಡ್ತಾ ನಾನು ಪ್ರಸ್ತುತ ಯಾಕಂತ ಹೇಳಿದ್ರೆ ಅವರು ಹೇಳಿದ್ದನ್ನೇ, ಯಾಕಂತ ಹೇಳಿದ್ರೆ ಆವಾಗ UPA ಆಡಳಿತ ಅಲ್ಲಿ ಇಲ್ಲಿ ಲೋಕಸಭಾ ಉಪಚುನಾವಣೆ ನಡೆದಿತ್ತು. ಇವತ್ತು ಉತ್ತರ ಪ್ರದೇಶದಲ್ಲಿ ಅಲ್ಲಿ ಏನು ಲೋಕಸಭಾ ಚುನಾವಣೆ ನಡೆಯಿತು, ಆಡಳಿತದಲ್ಲಿ NDA ಇದೆ. ಅದೇ ರೀತಿಯಲ್ಲಿ ಮುಂದಿನ ಇಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವಂತಹದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲ. ಇಲ್ಲಿ ಆಡಳಿತ ಮಾಡ್ತಾ ಇರುವಂತಹದ್ದು ಸಿದ್ದರಾಮಯ್ಯನವರ 4.25 ವರ್ಷಗಳ ಏನು ಹೇಯ ಆಡಳಿತ ಇದೆ, ಜನ ವಿರೋಧಿ ಆಡಳಿತ ಇದೆ, ಹಿಂದೂ ವಿರೋಧಿ ಆಡಳಿತ ಇದೆ, ರೈತ ವಿರೋಧಿ ಆಡಳಿತ ಇದೆ, ದಲಿತ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ಆಡಳಿತ ಇದೆ. ಇದರ ಪರಿಣಾಮಗಳನ್ನು ಮುಂದಿನ ಚುನಾವಣೆಯಲ್ಲಿ ಬರ್ತಾ ಇರುವಂತಹದ್ದು. ಯಾವುದೇ ರೀತಿಯ ಕಾರಣದಿಂದಾಗಿ ಇವತ್ತು ಆಡಳಿತಾತ್ಮಕ ಅಶೋಕ್ ಅವರು ಹೇಳಿದಾಗೆ ಆಡಳಿತಾತ್ಮಕ ವಿರೋಧಿ ಅಲೆ ಏನಿದೆ ಅದು ವರ್ಕೌಟ್ ಆಗ್ತದೆ. ಆದ್ರಿಂದ ಯಾವ ರೀತಿಯಲ್ಲಿ ಅಲ್ಲಿ ಉತ್ತರ ಪ್ರದೇಶದಲ್ಲಿ SP ಮತ್ತು BSPಗಳು ಒಟ್ಟಾಗಿರುವುದರಿಂದ ವಿಮರ್ಶೆಯನ್ನು ಮಾಡಿದಾಗ, ಪ್ರಾಮಾಣಿಕ ವಿಮರ್ಶೆಗಳನ್ನು ಮಾಡಿದಾಗ ನಾವು ಸ್ಪಷ್ಟವಾಗಿ ಹೇಳ್ಬೋದು ಅಲ್ಲಿ ಚಲಾವಣೆ ಆಗಿರತಕ್ಕಂಥ ಮತಗಳಿರ್ಬೋದು ಅಥವಾ ಅಲ್ಲಿ ವಿರೋಧಿಗಳು ಒಟ್ಟಾಗಿರುವಂತಹ ಚುನಾವಣೆ ನೋಡಿ, ಒಂದು ಚುನಾವಣೆಯಲ್ಲಿ ಅವರೇ ಮಾತಾಡ್ತಿದ್ರೆ ನಾನು ಯಾಕೆ ಕೂತ್ಕೊಂಡು ನೋಡಿ, ಒಂದು ಚುನಾವಣೆ ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. 15 ಲಕ್ಷ ಮತದಾರರಿರುವಂತ ಒಂದು ಚುನಾವಣೆಯಲ್ಲಿ 4 ಲಕ್ಷ ಮತ ತೆಗೆದವ ಗೆಲ್ತಾನೆ. ಅಂದ್ರೆ ಅಲ್ಲಿ ಅವರಿಗೆ 11 ಲಕ್ಷ ಮತ ಬೀಳುವುದಿಲ್ಲ, ಅದರಲ್ಲಿ 3 ಲಕ್ಷ ಮತ ಬರುವುದಿಲ್ಲ, 12 ಲಕ್ಷ ಮತ ಚಲಾವಣೆ ಆಗ್ತದೆ. 4 ವಿಭಿನ್ನ ರಾಜಕೀಯ ಪಕ್ಷಗಳು 2 ಲಕ್ಷ 3 ಲಕ್ಷ ತೆಗೀತದೆ. ಅಲ್ಲಿ ಗೆದ್ದವನು ಗೆದ್ದದ್ದೇ ಭಾರತದ ರೀತಿಯಲ್ಲಿ. ಇಂಗ್ಲೆಂಡ್ನಲ್ಲಿ ಮಾತ್ರ 51% ಚುನಾವಣೆಯಲ್ಲಿ ಗೆಲ್ಲಬೇಕು. ಆದ್ರಿಂದ ಇವರಲ್ಲಿ ಮತದಾನ ಆಗಿಲ್ಲ, ಮತ ಚಲಾಯಿಸಿಲ್ಲ. ಅಲ್ಲಿ ನಡೆದ ಚುನಾವಣೆಯಲ್ಲಿ ಜನರಿಗೆ ಗೊತ್ತಿದೆ ಚುನಾವಣೆ ಅಂತ. ಅಲ್ಲಿ ಅಭ್ಯರ್ಥಿಗಳು ನಿಂತಿದ್ದಾರೆ, ಅಲ್ಲಿ ಚುನಾವಣೆ ಮತದಾನ ಆಗಿದೆ, ಕ್ರಮಬದ್ಧವಾಗಿ ಆಗಿದೆ, ಅಲ್ಲಿ ಮತಗಟ್ಟೆಯನ್ನು ದೋಚಿಲ್ಲ, ಇವೆಲ್ಲವೂ ಇಲ್ಲ. ಇವರಲ್ಲಿ ಆದದ್ದು ಮತ ಚಲಾವಣೆ ಆಗಿಲ್ಲ. ಅದಲ್ಲ ಉತ್ತರ. ವಸ್ತುನಿಷ್ಠ ವಿಮರ್ಶೆಯನ್ನು ಮಾಡಿದಾಗ ನಾವು ಇದನ್ನು ಸ್ಪಷ್ಟವಾಗಿ ಹೇಳಬೇಕು. ಬಿಜೆಪಿಯ ವಿರೋಧಿ ಮತಗಳು ಒಟ್ಟಾಗಿರುವಂತಹದ್ದು ಸ್ಪಷ್ಟ. ಕಾಂಗ್ರೆಸ್ ಅಲ್ಲಿ ಇಡುಗಂಟು ಕಳ್ಕೊಂಡಿರುವಂತಹದ್ದು ಸ್ಪಷ್ಟ. ಅದೇ ರೀತಿಯಲ್ಲಿ ನಾವು ಅತಿಯಾದ ಆತ್ಮವಿಶ್ವಾಸದಿಂದ ಸೋತಿರುವಂತಹದ್ದು ಸ್ಪಷ್ಟ. ನಾವು ಎಲ್ಲಿಯೂ ಕೂಡ ಇದಕ್ಕೋಸ್ಕರ ಚುನಾವಣಾ ವ್ಯವಸ್ಥೆಯನ್ನು ಟೀಕೆ ಮಾಡಲಿಲ್ಲ, EVMಗಳನ್ನ ಟೀಕೆ ಮಾಡಲಿಲ್ಲ. ಕೈಲಾದಗದವ ಮೈಪರಿಚಿಕೊಂಡ ಅನ್ನುವಂಥದ್ದಿದೆ. ಅದೇ ರೀತಿಯಲ್ಲಿ ನಾವೆಲ್ಲೂ ವರ್ತನೆ ಮಾಡಲಿಲ್ಲ. ಆದ್ರೆ ನಮ್ಮಲ್ಲಿ ಯೋಗಿ ಆದಿತ್ಯನಾಥರು ಇರ್ಬೋದು, ಸನ್ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಸ್ಥಳೀಯ ಮಟ್ಟದ ನಾಯಕರುಗಳಿರ್ಬೋದು, ಇವತ್ತು ಆ ಚುನಾವಣೆಯಲ್ಲಿ ಏನೇನು ನಮ್ಮ ಕಡೆಯಿಂದ ನಾವು ಏನು ಪಾಠಗಳನ್ನು ಕಲಿಬೇಕು ಅದರ ಬಗ್ಗೆ ನಮಗೆ ಸ್ಪಷ್ಟವಾಗಿರತಕ್ಕಂಥ ಅರಿವಿದೆ, ವಿವೇಚನೆ ಇದೆ. ಮುಂದಿನ ದಿನಗಳಲ್ಲಿ ಕಾರ್ಯತಂತ್ರ ರೂಪಣೆ ಮಾಡೋರಿದ್ದೇವೆ. ಆದರೆ ಒಂದು ಜವಾಬ್ದಾರಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಅವರ ವೈಫಲ್ಯದ ಮುಚ್ಚಿಗೆ ಭಾಷಣ ಮಾಡ್ತಾ ಇದ್ದಾರೆ. ನಾನು ಹೇಳುವ ಕೇಳ್ಬೇಕಂತಂದ್ರೆ ಅವರಿಗೆ ಎಲ್ಲಾ ರೀತಿಯಾಗಿ ವಿವರಣೆ ಕೊಡ್ತಾ ಇದ್ದಾರೆ. ತಾವು ಚುನಾವಣೆಯಲ್ಲಿ ಸೋತಿದ್ದೇವೆ, ಆದ್ರೆ ಅದರ ಬಗ್ಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಲ್ಲ, ಜನರು ಪಾಠ ಅಲ್ಲ, ಜನರು ಪಾಠ ಕಲಿಸಿದ್ದಾರೆ. ಇನ್ನು ಪುನರ್ವರ್ತನೆ ಇಲ್ಲ. ಆ ಪಾಠದಲ್ಲಿ ಇವರು ಉತ್ತೀರ್ಣರಾಗುವುದಿಲ್ಲ. ಇವತ್ತು ಇವರು ಅನುತ್ತೀರ್ಣರಾಗಿದ್ದಾರೆ. ಮುಂದಿನ ಚುನಾವಣೆ 2019 ಚುನಾವಣೆ ಇದೇ ನಾವು ಸ್ಪಂದನ ಮಾಧ್ಯಮದ ಮುಖಾಂತರ ನೋಡುವ. ಲೋಕಸಭೆ ಚುನಾವಣೆ ನೇರವಾದ ಪ್ರಶ್ನೆ. ಈಗ ಬಿಜೆಪಿ ಅವರು ಹೇಳ್ತಾರೆ ನಮ್ಗೆ ನಮ್ಮ ಆತ್ಮವಿಶ್ವಾಸದಿಂದ ನಮ್ಮ ಹಲವಾರು ಮತಗಳು ಹೋಯ್ತು ಅಂತ ಹೇಳಿ. ನೀವು ಕೂಡ ಅದಕ್ಕೆ ಟೀಕೆ ವ್ಯಕ್ತಪಡಿಸ್ತೀರಿ. ಈ ಹಿಂದೆನೂ ಕೂಡ ಅಧಿಕಾರ ಇತ್ತು, ಆದ್ರೆ ಈಗ ಅಧಿಕಾರ ಇಲ್ಲ ಅಂತ ಹೇಳಿ. ಅಂದ್ರೆ ಮತದಾರರು ನಿಮ್ಮ ಕೈಯನ್ನು ಬಿಟ್ಟಿದ್ದಾರೆ ಅಂತ. ಆದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಯಾಕೆ ಅಧಿಕಾರ ಸಿಗ್ತಾ ಇಲ್ಲ? ನೋಡಿ, ಈ ಹಿಂದೆ ಉತ್ತರ ಪ್ರದೇಶ ದೊಡ್ಡ ರಾಜ್ಯವಾಗಿತ್ತು. ಈಗ ಇಲ್ಲಿ ಏನು ತೆಲಂಗಾಣ ಆಯಿತು, ಆಂಧ್ರ ಮತ್ತು ತೆಲಂಗಾಣ, ಅದೇ ರೀತಿಯಲ್ಲಿ ಜಾತಿಯ ಮತ್ತು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿ ಅಲ್ಲಿರುವಂಥ ಕೆಲವು ವಿಂಗಡಣೆಯನ್ನು ಮಾಡಿಕೊಳ್ಳಲಿಕ್ಕೆ ನಾವು ಸಹಕಾರ ಕೊಟ್ಟಿದ್ದೆವು. ಇವತ್ತು ತೆಲಂಗಾಣವನ್ನು ಕೂಡ ಜನರ ಭಾವನೆಗಳಿಗೆ ಹೊಂದಿಕೊಂಡು ಆಂಧ್ರ ಪ್ರದೇಶದಲ್ಲಿ ನಮಗೆ ಚಂದ್ರಶೇಖರ್ ಅವರು ಕೈಕೊಟ್ಟರು. ನಾವು ಯಾವಾಗಲೂ ಜನತೆಯ ಭಾವನೆಗಳ ಜೊತೆ ಸೇರಿಕೊಂಡು ಅವರಿಗೆ ಕೆಲಸ ಮಾಡಿದಾಗ ಅದರ ಲಾಭವನ್ನು ಬೇರೆಯವರು ಪಡೆದುಕೊಂಡು ಇವತ್ತು ನೋಡಿ, ಇವತ್ತು ಪ್ರಾದೇಶಿಕ ಪಕ್ಷಗಳ ಬೆಳವಣಿಗೆ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ಇವತ್ತು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ದಲಿತರಿಗೆ ಕೊಟ್ಟಂಥ ಒಂದು ಮೀಸಲಾತಿ ಇವತ್ತು ಭಾರತೀಯ ಜನತಾ ಪಕ್ಷ ಬೆಳವಣಿಗೆ ಲಾಭ ಆಯಿತು. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಅದನ್ನು ಇದು ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಬರೀ ನಮ್ಮ ಅಧಿಕಾರಕ್ಕೋಸ್ಕರ ನಿಂತಿಲ್ಲ, ಶ್ರೀಸಾಮಾನ್ಯರಿಂದ ಹಿಡಿದು ಬಡವರವರೆಗೆ ಸಮಾಜದ ಕಟ್ಟಕಡೆಯ ಜನ ಕೂಡ ಇವತ್ತು
ಸ್ವತಂತ್ರರಾಗಬೇಕು, ಅವನಿಗೆ ವಿದ್ಯೆ ಬೇಕು, ಬುದ್ಧಿ ಬೇಕು, ಸರ್ಕಾರಿ ಸೇವೆ ಬೇಕು, ಸರ್ಕಾರದ ಜೊತೆ ಅವ ಪ್ರಾತಿನಿಧ್ಯವನ್ನು ಹೊಂದಬೇಕು ಎನ್ನುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿನಿಂದ ಹಿಡಿದು ತಾಲೂಕು ಪಂಚಾಯತಿನಿಂದ ಜಿಲ್ಲಾ ಪಂಚಾಯತಿನಿಂದ ಹಿಡಿದು ಎಲ್ಲದಕ್ಕೆ ಮೀಸಲಾತಿ ತಂತು. ಮೀಸಲಾತಿ ತಂದ ಪರಿಣಾಮ ಏನಾಯಿತು? ಪ್ರಾದೇಶಿಕ ಪಕ್ಷಕ್ಕೆ ಉಗಮವಾಯಿತು. ಹೇಗೆ ಉಗಮವಾಯಿತು? ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಒಂದು ಮೀಸಲಾತಿ ಕೊಟ್ಟಾಗ ಇಲ್ಲಿ ಸೀಟು ಸಿಗದವ ಇನ್ನೊಂದು ಪಕ್ಷ ಅಲ್ಲಿ ಬಾಗಿಲು ತೆರೆದಿತ್ತು. ಅಲ್ಲಿ ಹೋಗಿ ಸ್ಪರ್ಧೆ ಮಾಡಿದಾಗ ಒಡಕಾಯಿತು. ಅಲ್ಲಿ ತಾಲೂಕು ಪಂಚಾಯತಿನಿಂದ ಜಿಲ್ಲಾ ಪಂಚಾಯತಿ ಒಂದು ಕ್ಷೇತ್ರದಲ್ಲಿ 5 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆ ಬರ್ತದೆ, 4 ತಾಲೂಕು ಪಂಚಾಯತ್ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಬರ್ತದೆ. ಇದಾಗಿ ಬದಲಾವಣೆಗಳಾಯಿತು. ಆದರೆ ಅಧಿಕಾರಕ್ಕಾಗಿ ಅದರ ಬೆನ್ನ ಹಿಂದೆ ಹೋಗಿಲ್ಲ. ಅಧಿಕಾರದಲ್ಲಿ ಇದ್ದಾಗ ಜನರ ಬೆನ್ನಿಗೆ ಹೋಗಿ ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ ಹೊರತು ಇವತ್ತು ಜನರು ಪ್ರಬುದ್ಧರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅವರಿಗೆ ಭಾವನೆಗಳು ಗೊತ್ತಾಗುತ್ತೆ. ಇವತ್ತು ಬಿಜೆಪಿಯವರ ಅಬ್ಬರದ ಪ್ರಚಾರ ಅಪಪ್ರಚಾರ ಇವೆಲ್ಲವನ್ನು ನೋಡಿಕೊಂಡು ಜನರು ಬೇಸತ್ತು ಹೋಗಿದ್ದಾರೆ. ಸತೀಶ್ ಪ್ರಭು ಅವರ ಹತ್ರ ಇದೆ, ಇದ್ರ ಬಗ್ಗೆ ನೇರವಾಗಿ ಇದೇ ಪ್ರಶ್ನೆಯನ್ನು ತಮ್ಮ ಮುಂದೆ ಇಡ್ತೇನೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್. ವಿರಾಮದ ಬಳಿಕ ಕಾಣದ ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ಮಾತಾಡ್ತಾ ಇದ್ದಾಗೆ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಈಗ ಬಿಜೆಪಿ ಸರ್ಕಾರ ಕೈ ಕಳೆದುಕೊಂಡಿದೆ. ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬರ್ಬೋದಿತ್ತು, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಇದಕ್ಕೆ ತಮ್ಮ ಉತ್ತರ ಏನು? ತಮ್ಮ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಸಿಗ್ಲಿಲ್ಲ, ಕಾಂಗ್ರೆಸ್ಗೆ ಸಿಗ್ಬೋದಿತ್ತು, ಆದ್ರೆ ಅವರು ಟೀಕೆ ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಮೇಲೆ. ಅಲ್ಲ, ಸಹಜವ. ನಾನು ಆವಾಗಲೇ ಹೇಳಿದೆ, ಕೈಲಾಗದವ ಮೈ ಪರಿಚಿಕೊಂಡ ಅಂತ. ಯಾಕಂತ ಹೇಳಿದ್ರೆ ಚುನಾವಣೆಯಲ್ಲಿ ಟೀಕೆ ಮಾಡ್ತಾ ಇದ್ದೀರಿ. ನಮ್ಮದು ಏನು ಚುನಾವಣೆಯಲ್ಲಿ ನಮ್ಮ ಕಡೆಯಿಂದ ಏನು ತಪ್ಪುಗಳು ಆಗಿದೆ ಅಥವಾ ಹೆಜ್ಜೆಗಳು ಇಟ್ಟುವಲ್ಲಿ ನಾವು ಎಡವಿದ್ದೇವೆ, ಇದನ್ನು ನಾವು ಗಮನಿಸ್ತೇವೆ. ಮುಂದಿನ ಹೆಜ್ಜೆಯನ್ನು ಸರಿಯಾಗಿ ಇಡ್ತೀವಿ. ಮತ್ತೊಬ್ಬರನ್ನು ಟೀಕೆ ಮಾಡುವ ಬದಲು ನಮ್ಮಲ್ಲಿರುವ ತಪ್ಪುಗಳು ಏನಿದೆ ಅದನ್ನು ಸರಿಪಡಿಸಿಕೊಳ್ಳುವಂತ ನಾವು ಯೋಚನೆಯನ್ನು ಒಪ್ಪಿಕೊಂಡಿದ್ದಾರೆ. ಖಂಡಿತವಾಗಿ ಅದೇ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಎಲ್ಲರಿಂದಲೂ ತಿರಸ್ಕಾರ ಆಗ್ತಾ ಇರೋದು ಯಾಕಂತ ಹೇಳಿದ್ರೆ, ಇವತ್ತು ಅಲ್ಲಿ ಇಡುಗಂಟುಗಳನ್ನು 2 ಕ್ಷೇತ್ರದಲ್ಲಿ ಕಳ್ಕೊಂಡಿರೋದು. ಯಾಕಂತೇಳಿ ಉತ್ತರ ಪ್ರದೇಶ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಪಾಲಿಗೆ ಐತಿಹಾಸಿಕವಾಗಿರತಕ್ಕಂಥ ರಾಜ್ಯ. ಬಹುತೇಕ ಎಲ್ಲ ಪ್ರಧಾನಮಂತ್ರಿಗಳನ್ನು ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳನ್ನು ಕೊಟ್ಟಿರತಕ್ಕಂಥ ರಾಜ್ಯ, ಬಹುತೇಕ ರಾಷ್ಟ್ರೀಯ ಅಧ್ಯಕ್ಷಗಳನ್ನು ಕೊಟ್ಟಿರತಕ್ಕಂಥ ರಾಜ್ಯ, ಕಾಂಗ್ರೆಸ್ ಬೆಳವಣಿಗೆಯಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ರಾಜ್ಯ. ಆ ರಾಜ್ಯದಲ್ಲಿ ಇವತ್ತು ಇಡುಗಂಟನ್ನು ಕಳ್ಕೊಂಡಾಗ ತನ್ನ ಏನು ನೆಲೆ, ತನ್ನ ಆಸನದ ಕೆಳಗೆ ಏನಿದೆ, ನನ್ನ ನೆಲೆ ಏನಿದೆ ಅನ್ನುವಂಥದ್ದನ್ನು ಗುರುತಿಸುವ ಬದಲಾಗಿ ಭಾರತೀಯ ಜನತಾ ಪಾರ್ಟಿಯತ್ತ ಟೀಕೆ ಮಾಡೋದು ಖಂಡಿತವಾಗಿಯೂ ನಾವು ಇದನ್ನು ವಿರೋಧಿಗಳ ಟೀಕೆಯನ್ನು ಕೂಡ ನಮ್ಮ ಬೆಳವಣಿಗೆ ಪೂರಕವಾಗಿ ನಾವು ಯೋಚನೆಗಳನ್ನು ಮಾಡ್ತೀವಿ. ಈಗ ಅವರು ನೇರವಾಗಿ ಹೇಳಿದ್ದಾರೆ, ನಮ್ಮ ಟೀಕೆ ಮಾಡುವುದಕ್ಕಿಂತ ನಾವು ಒಪ್ಪಿಕೊಳ್ತೇವೆ, ಇದು ನಮ್ಮ ಒಂದು ತಪ್ಪಿನಿಂದಾಗಿ ನಮ್ಮ ಅಧಿಕಾರವನ್ನು ಕಳೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವರ ತಪ್ಪಾದ್ರೂ ಏನು? ಅವರು ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತ ತಪ್ಪೇನು? ಆಡಳಿತ ಯುಪಿ ಆಡಳಿತ ಏನಂತ ನಿಮ್ಮಂತ ಮಾಧ್ಯಮಗಳು ಪ್ರತಿಬಿಂಬಿಸ್ತಾ ಉಂಟು. ಬೆಳಗಿನ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ದಿನನಿತ್ಯದ ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಅದೇ ಬೇರೆ ಏನುಂಟು. ಸಂಪೂರ್ಣ 100ಕ್ಕೆ 100 ಆಡಳಿತ ವೈಫಲ್ಯ ಅಲ್ಲ, ಆಡಳಿತ ಅವರು ಮಾಡ್ಲಿಕ್ಕೇನೆ ಗೊತ್ತಿಲ್ಲ. ಯಾವ ರೀತಿ ಆಯ್ತು, ಎಷ್ಟು ಸಾವು ನೋವುಗಳಾಯ್ತು, ಏನೇನು ಆಡಂಬರದ ಆಡಳಿತದಿಂದ ಜನರು ಕಳೆದುಕೊಂಡ್ರು ಅಂತ. ಅಂದ್ರೆ ಇದಕ್ಕಿಂತ ಮುಂಚಿತ ವಿಮರ್ಶೆ ಮಾಡಬೇಕಾದ್ರೆ ಅಲ್ಲಿ ವಿಧಾನಸಭೆಯ ಉಪಚುನಾವಣೆ ಕಳ್ಕೊಂಡಿರುವಂತ, ಲೋಕಸಭಾ ಉಪಚುನಾವಣೆ ಕಳ್ಕೊಂಡಿರುವಂತದ್ದು, ಮತ್ತೆ ವಿಮರ್ಶೆ ಮಾಡುವಾಗ ನನ್ನ ಏನು ಅಭಿಪ್ರಾಯಗಳು ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ಬಿಜೆಪಿಯ ವಿರೋಧಿ ಮತಗಳು ಕ್ರೋಢೀಕರಣ ಆಗಿರುವಂತದ್ದು ಹೌದೌದು. ಎರಡನೇದಾಗಿ ಅಲ್ಲಿ ನಮ್ಮ ಅತಿಯಾದ ಆತ್ಮವಿಶ್ವಾಸ, ಸಹಜವಾಗಿ ಅದು ಕೂಡ ನಾನು ಕಾರ್ಯಕರ್ತರ ತಪ್ಪಂತ ಹೇಳುವುದಿಲ್ಲ. ಯಾಕಂದ್ರೆ ನಿರಂತರವಾಗಿ 5 ವರ್ಷ ನಾವು ಗೆದ್ದಿದ್ದೀವಿ. ಬಿಜೆಪಿಯ ವಿರೋಧಿ ಮತಗಳು ಕ್ರೋಢೀಕರಣ ಆಗಬಹುದು ಅನ್ನುವಂತಹ ಸಾಮಾನ್ಯ ಸುಳಿವು ಕೂಡ ಚುನಾವಣಾ ಮುಂಚಿತವಾಗಿ ಇರಲಿಲ್ಲ. ಚುನಾವಣೆಗೆ ಕೆಲವು ದಿನಗಳಿರುವಾಗ SP ಮತ್ತು BSP ಒಟ್ಟಾಗಿರುವಂತಹ, ಆದ್ರೆ ನಮ್ಮ ಕಾರ್ಯತಂತ್ರಗಳನ್ನ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡ್ಕೊಳ್ತೀವಿ. ಕರ್ನಾಟಕದಲ್ಲೂ ಸಹ ನಮ್ಮ ತಪ್ಪುಗಳನ್ನು ನಾವು ಗಮನಿಸಿದ್ದೀವಿ. ನಮ್ಮ ಅಧಿಕಾರದ ಸಂದರ್ಭದಲ್ಲಿ ಏನೆಲ್ಲ ನಾವು ತಪ್ಪುಗಳನ್ನು ಅನುಭವದ ಕೊರತೆಯಿಂದ ಇರಬಹುದು ಅಥವಾ ಇನ್ಯಾವುದೇ ಕಾರಣದಿಂದ ಏನು ತಪ್ಪುಗಳನ್ನು ಮಾಡಿದ್ದೀವಿ ಅದನ್ನು ನಾವು ಅರಿತಿದ್ದೀವಿ, ಅದನ್ನು ಸರಿಪಡಿಸಿಕೊಳ್ಳುವರಿದ್ದೀರಿ. ಆದ್ದರಿಂದ ಇವತ್ತು ಕರ್ನಾಟಕದ ಜನತೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಗಮನವನ್ನು ಹರಿಸ್ತಾ ಇದ್ದಾರೆ. ಈಗ ಸತೀಶ್ ಪ್ರಭು ಅವರೇ, ಈಗ 5 ವರ್ಷಗಳಿಂದ ಅವರು ಈ ಹಿಂದೆ ಗೋರಖ್ಪುರದಲ್ಲಿ ತಮ್ಮ
ಆ ಒಂದು ಅಧಿಕಾರವನ್ನು ನಡೆಸ್ತಾ ಬಂದಿದ್ರು ಯೋಗಿ ಆದಿತ್ಯನಾಥ್. ಆದ್ರೆ ಈ ಐದು ಬಾರಿ ಸರಿಸುಮಾರು 27 ವರ್ಷಗಳಿಂದ ಬಿಜೆಪಿ ಆಡಳಿತ ಲೋಕಸಭಾ ಸದಸ್ಯರಾಗಿದೆ. ಆದ್ರೆ ಈಗ ಮುಖ್ಯಮಂತ್ರಿ ಸ್ಥಾನ ಬಂದು ಅಧಿಕಾರ ಕಳೆದುಕೊಂಡ್ರ, ಅಂದ್ರೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಒಂದು ಅಲಂಕರಿಸಿದಿಂದ ತಮ್ಮ ಸ್ವಪಕ್ಷವನ್ನು ಕಾಯ್ದುಕೊಳ್ಳಿಕ್ ಆಗ್ಲಿಲ್ವಾ ಅಂತ ಹೇಳಿ ಅಲ್ಲಿ ನಾನು ಅದನ್ನೇ ಹೇಳಿದೆ. ಅಂದ್ರೆ ಸ್ವಪಕ್ಷವನ್ನು ಬಿಟ್ರೆ ಹೇಳಿ, ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರವಾಗಿ ತಮ್ಮ ಸ್ವಪಕ್ಷವನ್ನೇ ಎಲ್ಲಿಂದ ಬಂದೆ ತಮ್ಮ ಮೂಲವನ್ನೇ ಇಲ್ಲಿ ಬಿಟ್ಟು ಕೊಟ್ಟಿದ್ದಾರೆ. ಅಲ್ಲಿ ಅವರ ಆಡಳಿತ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಇವತ್ತು ಯೋಗಿ ಆದಿತ್ಯನಾಥ್ ಇರಬಹುದು, ಕೇಶವ್ ಮೌರ್ಯ ಅವರು ಇಬ್ಬರು ಕೂಡ ಚುನಾವಣೆಯ ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ಅಲ್ಲಿ ಆಗಿರುವಂತಹ ತಪ್ಪುಗಳ ಬಗ್ಗೆ ವಸ್ತುನಿಷ್ಠವಾಗಿ ವಿಮರ್ಶೆಯನ್ನು ಮಾಡಬೇಕಾದ್ರೆ ಎಲ್ಲಿಯೂ ಅವರು ಪಕ್ಷವನ್ನು ಟೀಕೆ ಮಾಡಲಿಲ್ಲ, ಕಾರ್ಯಕರ್ತರನ್ನು ಟೀಕೆ ಮಾಡಲಿಲ್ಲ. ಇವತ್ತು ಕಾರ್ಯಕರ್ತರಿದ್ದರಿಂದಲ್ಲ, ಕಾರ್ಯಕರ್ತರು ಈಗ ನಿಮ್ಮಲ್ಲಿ ಇಲ್ಲಿಯೂ ಇದ್ದಾರೆ, ಆದ್ರೆ ಮತದಾರ ಪ್ರಭುಗಳು ಎಲ್ಲಿದ್ದಾರೆ ಅಂತ ನೀವು ಹುಡುಕೊಂಡು ಹೋಗ್ಬೇಕು. ಇವತ್ತು ಕರ್ನಾಟಕದಲ್ಲಿ ಇವರ ವಿವಿಧ ಸಂಘಟನೆಗಳು ಬೆಳಿಗ್ಗೆ ಯಾವುದೇ ಒಂದು ಚಿಕ್ಕ ವಿಷಯ ಸಿಕ್ಕಿದ್ರೆ ಸಾಕು, ಯಾವ ರೀತಿಯ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ ಅಂತ ನಿಮ್ಗೆ ಗೊತ್ತುಂಟು, ನೀವು ತೋರಿಸ್ತೀರಿ. ಆದ್ರಿಂದ ಇವರಲ್ಲಿ ಕಾರ್ಯಕರ್ತರ ದಂಡು ಇದೆ ಹೊರತು ಮತದಾರ ಪ್ರಭುಗಳು ಇಲ್ಲ. ಅದು ನಾಡ್ದು ನಮ್ಮ ಮೇಯಲ್ಲಿ ಬರುವಂತ ಫಲಿತಾಂಶದಲ್ಲಿ ಗೊತ್ತಾಗ್ತದೆ. ನೇರವಾದ ಪ್ರಶ್ನೆಯನ್ನು ಕೇಳಿದ್ದೇನೆ, ಅದಕ್ಕೆ ಮಾತ್ರ ನಂಗೆ ಉತ್ತರ ಬೇಕಾಗಿದೆ. ತಮ್ಮ ಪಕ್ಷವನ್ನು ಕಾಯ್ದುಕೊಳ್ಳದೆ ಈಗ ಒಂದು ಮುಖ್ಯಮಂತ್ರಿ ಪಟ್ಟವನ್ನು ವಿಜೃಂಭಿಸಲಿಕ್ಕೆ ಹೋಗಿ ತಮ್ಮ ಪಕ್ಷವನ್ನು ಕಳ್ಕೊಂಡ್ರ ಅಂತ ಹೇಳಿ. ಅಲ್ಲ, ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ ಹಾಗಾದ್ರೆ ಇಲ್ಲಿ ಕೂಡ ಬರ್ಬೇಕಿತ್ತು. ಯಾಕಂತ ಹೇಳಿದ್ರೆ ಈ ಹಿಂದೆನೂ ಕೂಡ 5 ಬಾರಿ ಇಲ್ಲಿ ಪಕ್ಷದಲ್ಲಿ ಅವರು ನಿಂತು ಗೆದ್ದು ಬಂದವರು, ಆದ್ರೆ ಈ ಬಾರಿ ಮುಖ್ಯಮಂತ್ರಿ ಆಗಿ ಒಂದು ಪಟ್ಟವನ್ನು ಕಳ್ಕೊಂಡ್ರು ತಮ್ಮ ಸ್ವಪಕ್ಷವನ್ನು. ನಾನು ಅದನ್ನೇ ವಿಮರ್ಶೆಯನ್ನ ಮಾಡ್ತಾ ಇರುವಂತಹದ್ದು. ಅವರು 5 ಬಾರಿ ಗೆದ್ದಾಗ್ಲು ಅಲ್ಲಿ SP ಮೊದಲನೇ ಸ್ಥಾನದಲ್ಲಿದ್ದರೆ, ಇದು ಭಾರತೀಯ ಜನತಾ ಪಾರ್ಟಿ ಮೊದಲನೇ ಸ್ಥಾನ, 2ನೇ ಸ್ಥಾನದಲ್ಲಿ SP, 3ನೇ ಸ್ಥಾನದಲ್ಲಿ BSP, ಅಥವಾ ಕಾಂಗ್ರೆಸ್ ಕೆಲವು ಬಾರಿ 2ನೇ ಸ್ಥಾನ 3ನೇ ಸ್ಥಾನ ಕಾಯ್ದುಕೊಳ್ತಾ ಇತ್ತು. ಆದರೆ ಪ್ರಥಮ ಬಾರಿಗೆ 5 ಅವಧಿಗಳ ಅನಂತರ SP ಮತ್ತು BSPಗಳು ಜೊತೆ ಆಗಿರುವಂತಹದ್ದು. ನಾನು ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕೆ ಈ ಮಾತುಗಳನ್ನು ಹೇಳ್ತಾ ಇಲ್ಲ, ವಿಮರ್ಶೆಗೋಸ್ಕರವಾಗಿ ಮಾತ್ರ ಹೇಳ್ತಾ ಇರುವಂತಹದ್ದು. ಮತ್ತು ಪ್ರಥಮ ಬಾರಿಗೆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಳುಗಂಟು ಕಳ್ಕೊಳ್ತಾ ಇರುವಂತಹದ್ದು. ಇಡೀ ದೇಶದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂತಹ ಇವತ್ತಿನ ದಿನದಲ್ಲಿ ಯುಪಿ ಅನ್ನೋದು ಅಯೋಧ್ಯೆಯ ಒಂದು ವಿಚಾರದಲ್ಲಿ ಏನಾಯ್ತು ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಯುಪಿಯಲ್ಲಿ ನಾವು ಸ್ಥಾನ ಕಳ್ಕೊಂಡದಲ್ಲ, ಬಿಜೆಪಿಯವರಲ್ಲಿ ಅಲ್ಲೇ ಹಾಕಿದ ವಿಷ ಬೀಜ ಎಮ್ಮರವಾದದ್ದು. ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿ ಈ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ವಿಭಜನೆ ಅಧಪತನ ಅಲ್ಲ, ಅವನತಿ ಅಲ್ಲ. ಮನೆಗಳಲ್ಲಿ ಇವತ್ತು ಇವರು ಮಾಡಿದಂಥ ವಿಷ ಬೀಜ ಅದು ಎಮ್ಮರವಾಗಿ ಏನೇನಾಗಿ ಇವತ್ತು ಅದು ಶಾಂತವಾಗುವಂತ ರೀತಿಗೆ ಬಂದಿದೆ. ಇವತ್ತು ಜನರಿಗೆ ಅರ್ಥ ಆಗ್ತಾ ಇದೆ ಸುದೀರ್ಘವಾದಂತ. ಯಾಕೆಂತ ಹೇಳಿದ್ರೆ ಇವರು ಅಯೋಧ್ಯೆಯನ್ನು PV ನರಸಿಂಹರಾವ್ ಅವರು ಪ್ರಧಾನಿ ಆದಾಗ ಅಯೋಧ್ಯೆಯ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ಅಂತ ಏನು ವಿವಾದಾತ್ಮಕ ಸ್ಥಳ ಇದೆ ಅದನ್ನು ಹೊಡೆದು ಹಾಕಿದ್ರು. ಇವತ್ತು 25 ವರ್ಷಗಳ ಕಾಲ ಅದನ್ನೇ ಜೀವಂತವಾಗಿ ಇಟ್ಟಿದ್ದಾರೆ. ಅದಕ್ಕೆ ಒಂದು ಕಾಯಕಲ್ಪ ಕಟ್ಟಿಕೊಂಡ್ರೆ BJP ಅನ್ನೋ ಪಕ್ಷವೇ ಇಲ್ಲ. ಅದಕ್ಕಾಗಿ ಜೀವಂತವಾಗಿ ಇಟ್ಟುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಜಲುಗಳನ್ನು ದಾಟಿಕೊಂಡು ಇವರು ರಾಷ್ಟ್ರ ರಾಜಕೀಯದಲ್ಲಿ ಏನೇನೋ ಒಂದು ಸಂಚಾರ ಮಾಡ್ತಾ ಇದ್ದಾರೆ. ಇದು BJP ಬೆಳವಣಿಗೆ ಅಲ್ಲ, ಹಿಂದೂಗಳ ಮತ್ತು ಮುಸ್ಲಿಮರ ಮಧ್ಯೆ ಇದ್ದಂಥ ಒಂದು ಕಂದಕವನ್ನು ಸೃಷ್ಟಿ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿದಂಥ ಒಂದು ಇದರಲ್ಲಿ ಇದುವರೆಗೆ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನ ಅದ ನಂತರ ಹುಟ್ಟಿದಂಥ ಮಕ್ಕಳಿದ್ದಾರೆ 25 ವರ್ಷಗಳ ನಂತರ. ಇವರು ಏನು ಅಯೋಧ್ಯೆ ಬಾಬರಿ ಮಸೀದಿ ಹುಟ್ಟಿದ ನಂತರ ಬಂದಂಥ ಮಕ್ಕಳಿಗೆ ಈಗ 25 ವರ್ಷ ಆಗಿದೆ. ಅವರು ಪ್ರಬುದ್ಧರಾಗ್ತಾ ಇದ್ದಾರೆ ಅಂತ ಇದು ಸೂಚನೆ. ಅವರಿಂದಲೇ ಈಗ ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಧರ್ಮವನ್ನು ತರುವಂತದ್ದು ತಪ್ಪಾಗಿದೆ. ಆದ್ರೆ ಈಗ ರಾಜಕೀಯದಲ್ಲಿ ಧರ್ಮವನ್ನು ತಂದೆ ಈಗ ಸೋತ್ರ ಅಂತ ಹೇಳಿ ಈ ಹಿಂದೆನೂ ಕೂಡ ಯಾವುದೇ ರೀತಿಯನ್ನು ತಂದಿರಲಿಲ್ಲ. ನಾವು ಇವತ್ತು ಯಶಸ್ಸನ್ನು ಕಂಡಿರುವಂತಹದ್ದು ನಾವು ರಾಜಕೀಯದಲ್ಲಿ ಧರ್ಮವನ್ನು ತಂದಿರುವುದರಿಂದ. ಕಾಂಗ್ರೆಸ್ ಇವತ್ತು ಅವನತಿಯನ್ನು ಕಂಡಿರುವಂತಹದ್ದು ಧರ್ಮದಲ್ಲಿ ರಾಜಕೀಯವನ್ನು ತಂದಿರುವುದರಿಂದ. ಒಂದು ನಿಮಿಷ, ಒಂದ್ ವೇಳೆ ಅಶೋಕ್ ಡಿಕೆ ಅವರು ಮಾತಾಡ್ಲಿಕ್ಕಿದ್ರೆ ಅವರು 1 ಗಂಟೆ ಮಾತಾಡ 5 ನಿಮಿಷ ನಾನು ಸಮಪ್ ಮಾಡ್ತೀನಿ. ಅವರಿಗೆ ಮಾತನಾಡುವ ಚಟ ಇದ್ರೆ ಪ್ರೇಕ್ಷಕರಿಗೆ ಅವಮಾನ ಮಾಡುವಂತ ಅಲ್ಲಿ ಸಮಯ ಮೀರ್ತದೆ. ಕೂಡ ಅವಕಾಶ ಕೊಡ್ತೇನೆ. ಈಗ ಸತೀಶ್ ಪ್ರಭು ಅವರ ಹೇಳಿಕೆ ಇವತ್ತು ನಾವು ಧರ್ಮದಲ್ಲಿ
ರಾಜಕೀಯವನ್ನು ನಾವು ಮಾಡಿಲ್ಲ. ಓಕೆ, ರಾಜಕೀಯದಲ್ಲಿ ಧರ್ಮವನ್ನು ಮಾಡಿದ್ವಿ. ಈ ದೇಶದ ಸಂಸ್ಕೃತಿ ಅದು. ಓಕೆ, ಯಾಕಂತ ಹೇಳಿದ್ರೆ ಮತಗಳಿಂದ ಮೇಲೆ ಇರುವಂತಹದ್ದು ಧರ್ಮ ಅನ್ನುವಂಥದ್ದು ಜೀವನ ಪದ್ಧತಿ. ಓಕೆ, ಇವತ್ತು ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಹೇಗೆ ಧರ್ಮದಲ್ಲಿ ನೀವು ರಾಜಕೀಯ ತರುವುದರ ಮುಖಾಂತರ ಈ ರಾಜ್ಯದಲ್ಲಿ ಒಂದು ಪ್ರಬಲ ಸಮುದಾಯವಾಗಿರ್ತಕ್ಕಂತಹ ಲಿಂಗಾಯತ ಧರ್ಮವನ್ನು ಒಡೆಯುವುದರ ಮೂಲಕ ನೀವು ರಾಜಕೀಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ಕನ್ನಡ ಭಾಷೆ ಏನಿದೆ, ಇದನ್ನು ಒಂದು ಆ ತ್ರಿಭಾಷಾ ಸೂತ್ರವನ್ನ ಇವತ್ತು ಜಾರಿಗೆ ತಂದಿರತಕ್ಕಂಥ ಕಾಂಗ್ರೆಸ್ ಇವತ್ತು ರಾಜಕೀಯ ಲಾಭಕ್ಕೋಸ್ಕರವಾಗಿ ಅಲ್ಲಿ ಆ ಭೇದವನ್ನು ತರುವುದರ ಮುಖಾಂತರ ರಾಜಕೀಯ ಲಾಭವನ್ನು ಪಡಿತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಭಾಷೆ ಇರ್ಬೋದು, ಕನ್ನಡ ಧ್ವಜದಲ್ಲಿ ಇರ್ಬೋದು ಸಹ ಇವತ್ತು ಸಂವಿಧಾನಕ್ಕೆ ವಿರೋಧವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನರ ಭಾವನೆಗಳನ್ನು ಕೆರಳಿಸಿಕೊಂಡು ಆ ಧ್ವಜದ ವಿಷಯದಲ್ಲಿ ರಾಜಕೀಯ ಲಾಭವನ್ನು ಪಡೆಯುವಂಥದ್ದು. ಈ ರೀತಿಯಲ್ಲಿ ಧರ್ಮದಲ್ಲಿ ರಾಜಕೀಯ ತರುವುದರ ಮೂಲಕ ರಾಜಕೀಯ ಲಾಭವನ್ನು ಕಾಂಗ್ರೆಸ್ ಪಡಿತಾ ಇರುವುದರಿಂದ ಇವತ್ತು ಅವನತಿಯನ್ನು ಕಂಡಿರುವಂತದ್ದು. ಅದೇ ರೀತಿಯಲ್ಲಿ ರಾಜಕೀಯದಲ್ಲಿ ನಾವು ಧರ್ಮವನ್ನು ತರುವುದರಿಂದ ನಾವು ಇವತ್ತು ಉನ್ನತಿಯನ್ನು ಸಾಧಿಸುತ್ತೇವೆ. ಧರ್ಮದಲ್ಲಿ ರಾಜಕೀಯ ಎನ್ನುವಂತ ಪದ ಮತ್ತು ರಾಜಕೀಯ ಧರ್ಮ ಎನ್ನುವುದಂತ ಇದು ಅಳಿಯ ಅಲ್ಲ ಮಗಳ ಗಂಡ ಎನ್ನುವ ರೀತಿಯಲ್ಲಿ. ಯಾಕೆಂತ ಹೇಳಿದ್ರೆ ಧರ್ಮದಲ್ಲಿ ರಾಜಕೀಯ ತಂದಂತ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಿದ್ದಾಗ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಬೇಕಂತ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದವರು ಇದೇ ಯಡಿಯೂರಪ್ಪ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಾಗ ಇನ್ನು ಅವತ್ತು ಅವರಿಂದ ಯಶಸ್ವಿ ಆಗಿಲ್ಲ, ಇವತ್ತು ಇವರು ಮಾಡ್ತಾರಂತ ಹೇಳಿ ಕೆಲವು ಮಠಾಧೀಶರನ್ನು ಹಿಡಿದುಕೊಂಡು ಭಾರತೀಯ ಜನತಾ ಪಕ್ಷ ಮತ್ತು ಕೆಲವು ಮಾಧ್ಯಮಗಳನ್ನು ಇಟ್ಟುಕೊಂಡು ಇವರು ಮಾಡುವಂತ ಒಂದು ಹೋರಾಟ. ಹಾಗಾದ್ರೆ ರಾಹುಲ್ ಗಾಂಧಿ ಅವರೀಗ ಹಿಂದೂಗಳ ಓಲೈಕೆಗೆ ಬೇಕಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಹಿಂದೂಗಳ ನೆನಪಾಯ್ತಾ ಅಂತ ಹೇಳಿ ಅವರಿಗೂ ಕೂಡ. ರಾಹುಲ್ ಗಾಂಧಿ ಈ ದೇಶದ AICC ಈಗ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರಿಗೆ ಭದ್ರತೆ ಇದೆ, ಬದ್ಧತೆ ಇದೆ. ಅದರ ಜೊತೆಗೆ ಅವರು ಎಲ್ಲಾ ಕಾಲದಲ್ಲಿ ಎಲ್ಲ ಸಮಯದಲ್ಲಿ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಚುನಾವಣೆ ಬಂದಾಗ ನೋಡಿ, ರಾಜೀವ್ ಗಾಂಧಿ ಅವರ ತಂದೆ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಇವರು ಅಂತಕರ ಇದಕ್ಕೆ ಬಲಿಯಾದ ಸಂದರ್ಭದಲ್ಲಿ ಅವರ ಸಂಸ್ಕಾರ ಯಾವ ರೀತಿಯಲ್ಲಿ ಆಯಿತು, ಹಿಂದೂ ಸಂಸ್ಕೃತಿಯಲ್ಲಿ ಆಯಿತು, ಹಿಂದೂ ಸಂಸ್ಕಾರದಲ್ಲಿ ಆಯಿತು. ತಂದೆಗೆ ಚಿತೆಗೆ ಬೆಂಕಿ ಕೊಡುವುದರ ಮೂಲಕ ಆ ಸಂಸ್ಕೃತಿಯಲ್ಲಿ ಮಾಡಿದ್ರು. ಅವರನ್ನು ಹಿಂದೂ ಅಂತ ಮತ್ತೆ ಪ್ರತ್ಯೇಕವಾದ ಮಾಡೋದು ರಾಜಕೀಯ ಬಂದ ಚುನಾವಣೆ ಬರುವಾಗ ಅಗತ್ಯ ಇಲ್ಲ. ಅವರ ಸಂಸ್ಕಾರಗಳು ಅದನ್ನು ಬೆಳೆಸ್ತಿರೋದು ಇವರು. ನೆನಪಾಗ್ತಾ ಇದೆ, ಮೊನ್ನೆ ಆದಿತ್ಯನಾಥ ಯೋಗಿ ಬಂದ್ರಲ್ಲ, ಕದ್ರಿ ದೇವಸ್ಥಾನಕ್ಕೆ ಬಂದ್ರ ಇವರು ಪಂಥದಿಂದ ಕದ್ರಿ ದೇವಸ್ಥಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ದೇವಸ್ಥಾನಕ್ಕೆ ಇದುವರೆಗೆ ಭೇಟಿ ಕೊಟ್ರ? ಗೋರಖ್ಪುರಕ್ಕೂ ಕದ್ರಿಗೂ ಸಂಬಂಧ ಇದೆ ಅಂತ ಹೇಳಿದಾಗೆ ಉತ್ತರ ದಕ್ಷಿಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಬಂದು ನಾಥ ಪಂಥ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ನಾಥ ಪಂಥದಿಂದ ಪ್ರಾರಂಭವಾದ ಇವತ್ತಿಗೂ ಕದ್ರಿ ದೇವಸ್ಥಾನದ ಒಂದು ರಥೋತ್ಸವದ ಮಾರನೇ ದಿವಸ ಗುಂಡದ ಬಾಗಿಲನ್ನು ತೆಗೆಯಬೇಕಾದ್ರೆ ನಾಥ ಪಂಥದ ಮಹಾರಾಜ ಬಂದು ತೆಗಿಬೇಕು. ಅಂತವರ ಅಧ್ಯಕ್ಷ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಬೇಕಾದ ಚುನಾವಣೆ, ಮತಬೇಟೆ, ಧರ್ಮ ಅಲ್ಲ. ಧರ್ಮ ಇದ್ದರೆ ಅಲ್ಲಿ ಬರ್ತಾ ಇದ್ರು. ಹಾಗಾದ್ರೆ ನಿಮ್ಮ ಪಕ್ಷದ್ದು ಕೂಡ ಈಗ ಯಾಕೆ ಇಲ್ಲ, ಅವರು ಕಾವಿ ಧರಿಸಿದವರು, ಧರ್ಮದ ಬಗ್ಗೆ ಪ್ರಚಾರ ಮಾಡುವವರು, ಧರ್ಮವನ್ನು ಉಳಿಸಲಿಕ್ಕೆ ಹೋರಾಟ ಮಾಡುದು. ನೋಡಿ, ಇವತ್ತು ಧರ್ಮ ರಾಜ್ಯಕ್ಕೆ ಎಲ್ಲಿ ಕವಲೊಡೆಯುತ್ತಾ ಇದೆ ಅಂತ ಹೇಳಿದ್ರೆ ಮಠಾಧೀಶರು ಮತ್ತು ನಮ್ಮ ಮುಕ್ರಿಗಳು ಮತ್ತು ಇವರು ನಮ್ಮ ಚರ್ಚಿನ ಗುರುಗಳು ಇವರೆಲ್ಲ ಸೇರಿಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜಕೀಯದಿಂದ ಧರ್ಮವನ್ನು ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ನಮ್ಮ ಸಮುದಾಯಕ್ಕೆ ಇಷ್ಟು ಸೀಟ್ ಕೊಡಿ, ರಾಜಕೀಯ ಮತ್ತು ಸ್ವಾಮೀಜಿಗಳು ಯಾವ ರೀತಿ ಇರಬೇಕು, ಅಥವಾ ರಾಜಕೀಯ ಮತ್ತು ಬಿಷಪ್ಗಳು ಯಾವ ರೀತಿ ಇರಬೇಕು, ರಾಜಕೀಯ ಮತ್ತು ಮೌಲ್ಯಗಳು ಯಾವ ರೀತಿ ಇರಬೇಕಂದ್ರೆ ಗೇರು ಹಣ್ಣಿನಾಗಿರಬೇಕು. ಅದರ ಎಲ್ಲ ಹಣ್ಣುಗಳಲ್ಲಿ ಬೀಜ ಒಳಗೆ ಇರ್ತದೆ, ಗೇರು ಹಣ್ಣಲ್ಲಿ ಮಾತ್ರ ಹೊರಗಡೆ ಇರ್ತದೆ. ಇವರು ಧರ್ಮದಿಂದ ರಾಜಕೀಯದಿಂದ ಹೊರಗೆ ಇದ್ದು ರಾಜಕೀಯ ಧರ್ಮವನ್ನು ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು. ಇವತ್ತು ಧರ್ಮ ಅಧಪತನ ಆಗ್ತಾ ಉಂಟು. ಹಾಗಾದ್ರೆ ನೀವು ಆಗತಾನೆ ಹೇಳಿದಿರಿ ಯೋಗಿ ಆದಿತ್ಯನಾಥ್ ಅವರು ಈಗ ಮೊನ್ನೆ ತಾನೇ ಕದ್ರಿಗೆ ಬರಲಿಲ್ಲ ಅಲ್ಲ, ಅವರು ರಾಜಕೀಯ ಬಂದಿದ್ದಾರಲ್ಲ, ಅದನ್ನ ಹೇಳ್ತಾ ಇದ್ದೇನೆ ನಾನು. ಹಾಗಾದ್ರೆ ಸಿದ್ದರಾಮಯ್ಯನವರು ಉಡುಪಿ ಕ್ಷೇತ್ರಕ್ಕೂ ಇನ್ನೂ ಕೂಡ ಬರ್ತಾ ಇಲ್ಲ, ಅದನ್ನ ಇವರು ಟೀಕೆ ಮಾಡ್ತಾ ಇದ್ದಾರಲ್ಲ, ಅದನ್ನ ಇವರು ಯಾಕೆ ಕೇಳ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ. ಶ್ರೀಕೃಷ್ಣಕ್ಕೆ ಬಂದಿಲ್ಲ ಅಂತ ಟೀಕೆ ಮಾಡುವಂತ ಭಾರತೀಯ ಜನತಾ ಪಕ್ಷದವರು ಸತ್ಯ ಘಟನೆ ಅಲ್ಲವೇ? ಎರಡೂ ಕೂಡ ಸತ್ಯ ಇದೆ, ಎರಡೂ ಕಡೆಯಿಂದ ಕೂಡ ಸಿದ್ದರಾಮಯ್ಯ ಅವರು ಉಡುಪಿ ಕೃಷ್ಣ ಮಠಕ್ಕೆ ಬರದಿದ್ರೆ ಮಾಧ್ಯಮಗಳು ಸೃಷ್ಟಿ ಮಾಡ್ತದೆ. ಆದಿತ್ಯನಾಥ ಯೋಗಿ ಬಂದ್ರೆ ಮಾಧ್ಯಮಗಳು ಸೃಷ್ಟಿ ಮಾಡುದಿಲ್ಲ. ಏಕೆ?
ಅಂದ್ರೆ ಹಾ? ಇವತ್ತು ಅಲ್ಲಲ್ಲ, ಆದಿತ್ಯನಾಥ ಯೋಗಿ ಅವರ ಇದು ಗೋರಖಪುರದ ಒಂದು ಸತೀಶ್ ಪ್ರಭು ಗೋರಖಪುರ ಸಂಸ್ಥಾನ ಅಂತ ಕದ್ರಿ ಯೋಗೀಶ್ವರ ಮಠದಲ್ಲಿ ಯೋಗೀಶ್ವರ ಜೋಗಿ ಮಠದಲ್ಲಿ ಬರ್ತಿದೆ. ಅಲ್ಲಿರುವಂತ ಒಂದು ಸಂಸ್ಥಾನದ ಮಠಾಧಿಪತಿ ಯಾಕೆ ಬರ್ತಾ ಇಲ್ಲ? ನಿಮ್ಮ ವಿಷಯವನ್ನು ಒಪ್ಕೊಳ್ಳ ಸತೀಶ್ ಪ್ರಭು ಅವರೇ, ಇದಕ್ಕೇನು ಹೇಳ್ತೀರಾ? ನಾನು ಖಂಡಿತವಾಗಿಯೂ ನಾವು ರಾಜಕೀಯದಲ್ಲಿ ಧರ್ಮವನ್ನು ಮಾಡಿದ್ದೀವಿ. ಆದರೆ ರಾಜಕೀಯ ಚಟುವಟಿಕೆಗಳನ್ನು ಮಾಡ್ತಾ ಇರಬೇಕಾದ್ರೆ ನಮ್ಗೆ ಧರ್ಮ 2ನೇ ಸ್ಥಾನವನ್ನು ಪಡ್ತೀವಿ. ಖಂಡಿತವಾಗಿಯೂ ಸರಿ ಅಂತ ಹೇಳ್ತಾ ಇರುವಂತಹದ್ದು. ಮೊನ್ನೆ ಯೋಗಿ ಆದಿತ್ಯನಾಥರು ಬಂದಿರುವಂತಹದ್ದು ಅವರು ರಾಜಕೀಯ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿರುವಂತಹದ್ದು. ಈ ಕ್ಷೇತ್ರದಲ್ಲಿ, ಈ ರಾಜ್ಯದಲ್ಲಿ 4 ವರ್ಷಗಳಿಂದ ತನ್ನ ವಿರೋಧಿಗಳನ್ನು ಹತ್ತಿಕ್ಕುವ ಬರದಲ್ಲಿ ಹಿಂದೂಗಳನ್ನು ಸತತವಾಗಿ ಮತ್ತು ನಿರಂತರವಾಗಿ ಹಲ್ಲೆ ಮತ್ತು ಕೊಲೆಗಳನ್ನು ನಡೀತಾ ಇರುವಂತಹ ಆ ಸಿದ್ದರಾಮಯ್ಯ ಸರ್ಕಾರದ ಏನು ಮಾನಸಿಕತೆ ಇದೆ, ಜನರ ಆಕ್ರೋಶ ಇದೆ, ಆ ಕಾರ್ಯಕ್ರಮದಲ್ಲಿ ಅವರು ಬಂದಿರುವಂತಹದ್ದು. ಆ ಸಂದರ್ಭದಲ್ಲಿ ಅವರು ರಾಜಕೀಯವಾಗಿ ಯೋಚನೆಗಳನ್ನು ಮಾಡಿದ್ರು, ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರ ಸಮಯದ ಅಭಾವದಿಂದ ಅವರು ತನ್ನ ವೈಯಕ್ತಿಕ ವಿಚಾರಗಳನ್ನು ಬದಿಗಿರಿಸಿದರು. ನಮ್ಮ ಸಿದ್ಧಾಂತ ಕೂಡ ಅದೇ, ವ್ಯಕ್ತಿಗಿಂತ ಪಕ್ಷ ಮೇಲು, ಪಕ್ಷಕ್ಕಿಂತ ರಾಷ್ಟ್ರ ಮೇಲು ಅನ್ನುವಂಥದ್ದು. ಈ ಒಂದು ವಿಷಯದಲ್ಲಿ ನಾವು ಯಾವತ್ತೂ ರಾಜಿಯನ್ನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ದೇಶಕ್ಕೋಸ್ಕರವಾಗಿ ಪಕ್ಷವನ್ನು ತ್ಯಾಗ ಮಾಡಿರ್ತಕ್ಕಂಥ ಯಾವ್ದಾದ್ರೂ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ನೇರವಾದ ಉತ್ತರವನ್ನು ಕೊಟ್ಟಿದ್ದಾರೆ ನಿಮ್ಮ ಮಾತಿಗೆ. ಕೇವಲ ಪಕ್ಷದ ಕಾರ್ಯಕ್ಕೋಸ್ಕರ ಮಾತ್ರ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತಾನೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕದೊಂದು ಬ್ರೇಕ್. ವಿರಾಮದ ಬಳಿಕ ಕಾಣದ ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ಮಾತಾಡ್ತಾ ಇದ್ದಾಗ ಈಗ ಆ ಒಂದು ಪಕ್ಷದ ಕಾರ್ಯಕ್ರಮವಾಗಿ ಬಂದ್ರು, ನಮ್ಮ ಮಂಗಳೂರಿಗೆ ಭೇಟಿಯನ್ನು ಕೊಟ್ಟರು. ಅದನ್ನು ನೀವು ಸ್ಪಷ್ಟಪಡಿಸಿದ್ದೀರಿ, ಇದು ಪಕ್ಷದ ಕಾರ್ಯಕ್ರಮ ಮಾತ್ರ ಹೇಳಿ. ಆದ್ರೆ ನೀವು ಹೇಳ್ತಾ ಇದ್ದೀರಿ ಇದು ಪಕ್ಷದ ಕಾರ್ಯಕ್ರಮ ಆಗಿರ್ಬೋದು, ಆದ್ರೆ ನಿಮ್ಮ ಮಾತನ್ನು ಕೂಡ ನಾನು ಕೇಳಬೇಕಾಗ್ತದೆ. ಯಾಕಂತ ಹೇಳಿ ಸಿದ್ದರಾಮಯ್ಯನವರು ಇನ್ನೂ ಕೂಡ ಉಡುಪಿ ಪಕ್ಷಕ್ಕೆ, ಉಡುಪಿ ಮಠಕ್ಕೆ ಭೇಟಿ ನೀಡ್ತಾ ಇಲ್ಲ. ಅದು ಕೂಡ ಅವರ ಒಂದು ರಾಜಕೀಯದ ಏನೋ ಒಂದು ದುರದ್ದೇಶ ಇಟ್ಕೊಂಡಿದ್ದಾರಾ ಅಂತ ಹೇಳಿ. ಅಂದ್ರೆ ಅವರು ಕೂಡ ನೇರವಾಗಿ ಭೇಟಿ ಕೊಡ್ಬೇಕಿತ್ತು, ಆದ್ರೆ ಭೇಟಿ ಕೊಡ್ತಾ ಇಲ್ಲ. ನೋಡಿ, ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಉಗ್ರಪ್ರವರನ್ನು ಹೇಳಿಕೆ ಕೊಟ್ಟರು. ಸಂದರ್ಭ ಬಂದಾಗ, ಸಮಯ ಬಂದಾಗ ಅವರು ಉಡುಪಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಂದಾಗ ಖಂಡಿತವಾಗಿ ಭೇಟಿ ಕೊಡ್ತಾರೆ. ಹಾಗಾದ್ರೆ ಅವರಿಗೆ ಇನ್ನೂ ಕೂಡ ಒಂದು ಬಂದದ್ದು ಉಡುಪಿಯ ಜನತೆ ಅವರಿಗೆ ಬೇಕಾಗಿಲ್ವಾ? ನೋಡಿ, ಉಡುಪಿಗೆ ಅವರು ಏನೆಲ್ಲ ಕಾರ್ಯಕ್ರಮ ಕೊಟ್ಟರು, ಆ ಕಾರ್ಯಕ್ರಮ ಬಂದ ಇವರ ಆಗ ಉಲ್ಲೇಖ ಮಾಡಿದಾಗ ಇವರು ಮಾಡಿದ್ರೆ ಪಕ್ಷದ ಕಾರ್ಯಕ್ರಮ, ಅವರು ಸರ್ಕಾರದ ಕಾರ್ಯಕ್ರಮ, ಅವರು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಮಾತ್ರ ಟೀಕೆ. ಧರ್ಮಸ್ಥಳಕ್ಕೆ ಹೋದಾಗ ಅದನ್ನು ಇನ್ನೊಂದು ರೀತಿಯಲ್ಲಿ ತಂದರು. ಆದ್ರಿಂದ ಒಬ್ಬ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿ ಆಗಿ ಬಂದವರು ಇವರು ಯೋಗಿ ಅವರು ಮೊನ್ನೆ ಏನು ಇಲ್ಲಿದು ವರ್ಷನ್ ಪಡೆದು ಬೇಡ, ನನಗೆ ಮಠದು ಇದು ಅವರನ್ನು ಕರೆದಲ್ಲಿ ಊಟ ಮಾಡಿದ್ರು. ಅದನ್ನು ತಮ್ಮ ಮಾಧ್ಯಮದ ಮಿತ್ರರು ಇಂಥ ಕಡೆಯಲ್ಲಿ ಊಟ ಮಾಡಿದ್ರು ಅಂತ ಹೇಳಿದ್ರು. ಇನ್ನೊಂದು ಕಡೆಯಲ್ಲಿ ಹೋದಾಗ ಧರ್ಮಸ್ಥಳಕ್ಕೆ ಹೋದ್ರು ಅಂತ ಅದನ್ನು ಟೀಕೆ ಮಾಡ್ತಾರೆ. ಒಬ್ಬ ಬೆಳಗಿನಿಂದ ಬಂದು ರಾಜಕಾರಣಿ ಅಲ್ಲ, ಅವ್ರು ಹೇಳಿದ್ರಲ್ಲ, ಅವತ್ತೇನು ಹೇಳಿದ್ರು, ಅದೇ ನೀವು ಓದೋದೆಲ್ಲ ಹೋಗಿಲ್ಲ. ಈಗ ಯೋಗಿ ಆದಿತ್ಯನಾಥ್ ಅವರು ಈ ಹಿಂದೆ ಹಿಂದೂ ಮಹಾಸಭಾದಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ, ಆದ್ರೆ ಅವರನ್ನು ತಮ್ಮ ಪಕ್ಷಕ್ಕೆ, ಅಂದ್ರೆ ಬಿಜೆಪಿ ಪಕ್ಷಕ್ಕೆ ತಂದು ಮುಖ್ಯಮಂತ್ರಿಯನ್ನಾಗಿ ಕೂತ್ಕೊಂಡಿಸಿದ್ರಿ. ಈಗ ಅದೇ ಒಂದು ಹಿಂದೂ ಮಹಾಸಭಾವನ್ನು ಅಂತ ಒಂದು ಪಕ್ಷದ ಒಂದು ಗುರುತಿನಿಂದಾಗಿ ಈಗ ಕೈ ಬಿಟ್ಟಿದ್ದಾರೆ ಹೇಳಿ ಮತದಾರರು. ಹಿಂದೂ ಮಹಾಸಭಾ ಇರ್ಬೋದು ಅಥವಾ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಹಿಂದುತ್ವವನ್ನು ಒಪ್ಪಿಕೊಂಡು ಈ ದೇಶದ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಕೆಲಸ ಮಾಡತಕ್ಕಂಥ ಸಂಘಟನೆಗಳು. ಆದರೆ ಒಂದು ಮಾತನ್ನು ನಿಮ್ಗೆ ನೆನಪಿಸ್ಲಿಕ್ಕೆ ಇಷ್ಟ ಮಾಡ್ತೀನಿ. ಕೆಲವೇ ದಶಕಗಳ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯನ್ನ ಟೀಕಿಸಿರುವಂತಹ ಮತ್ತು CM ಇಬ್ರಾಹಿಂ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು, ಇಂದಿರಾ ಗಾಂಧಿಯವರನ್ನು ಟೀಕಿಸಿರುವಂಥದ್ದು ಅಥವಾ ಸಂಸತ್ತಿನಲ್ಲಿ ವಿರೋಧ ಮಾಡಿರುವಂಥದ್ದು, ಇವೆಲ್ಲ ವ್ಯಕ್ತಿಗಳು ಇವತ್ತು ಅವರ ಪಕ್ಷದಲ್ಲಿ ಅವರ ಗುಲಾಮರ ರೀತಿಯಲ್ಲಿ ಇವತ್ತು ವರ್ತನೆಯನ್ನು ಮಾಡ್ತಾ ಇರುವಂಥದ್ದು. ಅದರ ಯಾಕಂತ ಹೇಳಿದ್ರೆ ವೈಚಾರಿಕ ವಿರೋಧಿಗಳು ಹಿಂದೂ ಮಹಾಸಭಾ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ. ಆದ್ರೆ ಇವತ್ತು ವೈಚಾರಿಕ ವಿರೋಧಿಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಮಣಿಸ್ಲಿಕ್ಕೆ ಒಟ್ಟಾಗಿರುವಂತಹದ್ದು ಬಗ್ಗೆ ನನ್ನ ಟೀಕೆ ಇರುವಂತದ್ದು. ಗುಜರಾತಿನ ಮುಖ್ಯಮಂತ್ರಿ ಒಬ್ರು, ದೇಶದ ದೇಶದ ಅತ್ಯಂತ ಎಲ್ಲಾ ಜನರು ಮೆಚ್ಚುವಂತ ಪ್ರಧಾನಿ ವಾಜಪೇಯಿ, ಗುಜರಾತಿನ ಮುಖ್ಯಮಂತ್ರಿ ಒಬ್ರು, ಈಗ ಅವರು ದೇಶದ ಪ್ರಧಾನಿ ಆಗಿದ್ದಾರೆ.
ಅವರು ಇವರ ಸಭೆಗೆ ಬಂದಾಗ ಧರ್ಮವನ್ನು ಕಾಪಾಡಂತ ಹೇಳಿ ಆ ಸಭೆಯಿಂದ ಇಳಿದು ಹೋದರು. ಅದೇ ವ್ಯಕ್ತಿ ಇವತ್ತು ಪ್ರಧಾನಿ ಆದರು. ಆ ವಾಜಪೇಯಿ ಅವರನ್ನು ಇವರ ಈಗಿನ ಪ್ರಧಾನಿ ಯಾವ ರೀತಿ ನಡೆಸ್ಕೊಂಡು ನೋಡ್ತಾ ಇದ್ದಾರೆ. ಒಂದು ಫಂಕ್ಷನ್ ಅಲ್ಲಿ ನೋಡಿದ್ದೇನೆ, ಅಡ್ವಾಣಿ ಅವರು, ಈ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಅಡ್ವಾಣಿ ಅವರು ಅವರಿಗೆ ನಮಸ್ಕಾರವನ್ನು ಮಾಡುವಾಗ ಅದನ್ನು ಗಮನಿಸಿ ಹೋಗ್ತಾ ಇದ್ದಾರೆ. ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಾರೆ, ಇವರ ಪ್ರಧಾನಿ ಸನ್ಮಾನ್ಯ ಅಟಲ್ ಅವರಿಗೆ ಗೌರವಪೂರ್ವಕವಾಗಿ ನಾನು ಹೇಳ್ತಾ ಇರುವಂತದ್ದು ನಮ್ಮ ಕಡೆಯಿಂದ ಯಾವುದೇ ರೀತಿಯ ಯಾಕಂತ ಹೇಳಿದ್ರೆ ಸತೀಶ್ ಮಾತಾಡ್ಬಾರ್ದು. ಇದೇ ಯಡಿಯೂರಪ್ಪರವನು ಕದಿಮರು ಜೈಲಿಗೆ ಹೋದವರ ಪಕ್ಷ ಅಂತ ಕೆಜೆಪಿಯನ್ನು ಟೀಕಿಸಿದವರು ನಾನಲ್ಲ, ಸದಾನಂದ ಗೌಡರು. ಇವತ್ತು ಅವರನ್ನೇ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವರ ಬಟ್ಟು ಮಾಡಿದಲ್ಲ ನೋಡಿ. ಇವರ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು? ಕದೀಮ ಜೈಲಿಗೆ ಹೋದ ಪಕ್ಷದ ಒಬ್ಬರನ್ನು ಇವತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ತಾ ಇದ್ದಾರೆ. ಇವರಲ್ಲಿ ನಾಯಕರು ಇದ್ದಾರೆ. ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಹಲವಾರು ಹಗರಣಗಳಲ್ಲಿ ಯಾವ ಹಗರಣಗಳಲ್ಲಿದ್ದಾರೆ? ಯಾವ ಹಗರಣಗಳಲ್ಲಿದ್ದಾರೆ? ನಲಪಾಡ ಹಗರಣ ಕೂಡ ಇದೆ. ನಲಪಾಡ ಮುಖ್ಯಮಂತ್ರಿ ಹಗರಣ ಭ್ರಷ್ಟರನ್ನು ಬೆಳೆಸುವಂತಹ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಹಲವಾರು ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ಈಗ ಬೆಳಕಿಗೆ ಬರ್ತಾ ಉಂಟು. ಯಾವ್ದು ಪ್ರಕರಣಗಳು ಹೇಳಿ? ಚುನಾವಣೆ ಬರುವಾಗ ಪ್ರತಿಪಕ್ಷಗಳು ಆರೋಪ ಮಾಡಿದಲ್ಲ. ಚುನಾವಣೆ ಬರುವಾಗ ಅಲ್ಲ, ಮೊದಲಿಂದ ನಾನು ಹೇಳ್ತಾ ಇರುವಂತದ್ದು ಒಂದು ಮಾತುಗಳನ್ನು ಹೇಳಿದ್ರು. ಯಡಿಯೂರಪ್ಪರ ಬಗ್ಗೆ ಒಂದು ಮಾತುಗಳನ್ನು ಹೇಳ್ತಾ ಇರೋರು ಅವರು ಜೈಲಿಗೆ ಹೋಗಿರುವಂತ ಏನೋ ಅಸಾಂಸ್ಕೃತಿಕ ಶಬ್ದಗಳನ್ನು ಉಪಯೋಗಿಸಿ ನಿಮ್ಮ ಪಾರ್ಟಿಯ ಅಂದಿನ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಯಡಿಯೂರಪ್ಪರವರು ಕದೀಮರು ಜೈಲಿಗೆ ಹೋದವರ ಪಕ್ಷ ಅಂತ ಕೆಜೆಪಿ ಮೇಲೆ ಜರಿದದ್ದು. ಇವತ್ತು ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಅರ್ಥವಾಗಿದೆ. ನಾನು ಹೇಳ್ತಾ ಇರುವಂತದ್ದು ಒಂದು ವೇಳೆ ಜೈಲಿಗೆ ಹೋದದ್ದೇ ಜೈಲಿಗೆ ಹೋದವರೇ ಒಂದು ತಪ್ಪು ಅಂತ ಹೇಳಿದ್ರೆ ಇವತ್ತು ಇವರೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಇರ್ಬೋದು ಅಥವಾ ಮಾಜಿ ಅಧ್ಯಕ್ಷರು ಇರ್ಬೋದು, ಸನ್ಮಾನ್ಯ ಸೋನಿಯಾ ಗಾಂಧಿ ಇರ್ಬೋದು, ಸನ್ಮಾನ್ಯ ರಾಹುಲ್ ಅವರು ಇವತ್ತು ಯಾಕೆ ಹೊರಗಿದ್ದಾರೆ, ಜೈಲಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ಬೇಲಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪರನ್ನ ಇವತ್ತು ಭ್ರಷ್ಟಾಚಾರಿ ಅನ್ನುವಂತ ಹೇಳುವವರು ಇವತ್ತು ಸಿದ್ದರಾಮಯ್ಯನ ಮೇಲೆ ಇವತ್ತು ಭ್ರಷ್ಟಾಚಾರ ಆರೋಪಗಳು ಇಲ್ಲವೇ? ಸುಮಾರು 48ಕ್ಕೂ ಹೆಚ್ಚಿನ ಹಗರಣಗಳು ಅವರ ಮೇಲೆ ಇರುವಂತಹದ್ದು. ರೀಡು ಪ್ರಕರಣ ಮೊದಲುಗೊಂಡು ಸ್ವಜನ ಪಕ್ಷಪಾತ ಇರಬಹುದು ಅಥವಾ ವಾಚ್ ಹಗರಣ ಇರಬಹುದು, ಎಸಿಬಿಯ ಮುಂದೆ ಪೆಂಡಿಂಗ್ ಇರುವಂತಹದ್ದು. ಇವತ್ತು ಮೇಟಿಯವರ ಮೇಲೆ ಆರೋಪ ಇರುವಂತಹದ್ದು, ಕೆಜೆ ಜಾರ್ಜ್ ಮೇಲೆ ಆರೋಪ ಇರುವಂತಹದ್ದು, ವಿನಯ್ ಕುಲಕರ್ಣಿ ಮೇಲೆ ಆರೋಪ ಇರುವಂತಹದ್ದು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಸಚಿವರು ದಿನೇಶ್ ಗುಂಡೂರಾವ್ ಮೇಲೆ ಆರೋಪ ಇರುವಂತಹದ್ದು, ರೋಷನ್ ಬೇಗ್ ಮೇಲೆ ಆರೋಪ ಇರುವಂತಹದ್ದು, ತನ್ವೀರ್ ಸೇಠ್ ಮೇಲೆ ಇರುವ ಆರೋಪ ಇರುವಂತಹದ್ದು. ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ರಮಾನಂದ ಇರ್ಬೋದು, ಮೊಯ್ದೀನ್ ಬಾವ ಇರಬಹುದು, ಕಾದರ್ ಇರಬಹುದು, ಇವರ ಮೇಲೆ ಇರುವಂತಹ ಆರೋಪಗಳಿಗೆ ಹಲವಾರು ರೀತಿಯಾದಂತಹ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಈಗ ಪ್ರಕರಣಗಳನ್ನು ಹೇಳಿಕೆ ಕೊಟ್ಟಿದ್ದಾರೆ. ನೀವು ಹೇಳಿದ್ರಿ ಯಾವುದೇ ರೀತಿಯ ಪ್ರಕರಣ ಇಲ್ಲ, ಆರೋಪಿಗಳಲ್ಲ. ಈ ಮಾತನ್ನು ನಮ್ಮ ಉಡುಪಿಯ ಪೇಜಾವರ ಮಠಾಧೀಶರು ಹೇಳಿದ್ರು. ಆರೋಪ ಬಂದ ಕೂಡಲೇ ಅವ ಆರೋಪಿ ಅಲ್ಲ, ಆರೋಪ ಇರುವುದು ಆರೋಪಿ ಅಪರಾಧಿ ಅಲ್ಲ. ಆದ್ರೆ ಚಿದಂಬರ ಪ್ರಕರಣದಲ್ಲಿ ಸಿಬಿಐ ತನಿಖೆ ಆಗಿದೆ. ಚಿದಂಬರ ಪ್ರಕರಣದಲ್ಲಿ ಸಿಬಿಐ ತನಿಖೆಯಾಗಿ ಹಲವಾರು ದಾಖಲೆಗಳು ಸಿಕ್ಕಿದೆ, ಈಗಾಗಲೇ ತನಿಖೆ ಮಟ್ಟದಲ್ಲಿದೆ. ಹಾಗಾದ್ರೆ ಅದು ಕೂಡ ತಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದಲ್ವಾ? ಚಿದಂಬರ ಅವರ ನೋಡಿ, ಇವರದು ಬಳ್ಳಾರಿ ಗಣಿಧಣಿಗಳು ಯಾರು ಎಲ್ಲ ಜೈಲಲ್ಲಿ ಇದ್ದವರಲ್ಲ, 18 ಮಂದಿ ನೋಡಿ. ಇವತ್ತಿಗೂ ಯಾವ ವ್ಯಕ್ತಿಗಳ ವಿರುದ್ಧ ಇವರು ಇಲ್ಲಿಂದ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಮಾಡಿದ್ರು, ಅವರ ಹೆಗಲ ಮೇಲೆ ಕೈ ಹಾಕೊಂಡು ಇವತ್ತು ಕೇಳಿ ಮತ್ತು ಆನಂದ್ ಸಿಂಗ್ ಅನ್ನ ತನ್ನ ಪಕ್ಷದಲ್ಲಿ ಸೇರಿಸಿಕೊಳ್ಳುವುದು ಯಾವ ಸೂಚನೆಯನ್ನು ಜನರಿಗೆ ಮೆಸೇಜ್ ಅನ್ನು ನೀಡ್ತಾ ಇದೆ. ಹಾಗಾದ್ರೆ ಅಶೋಕ್ ಕೇಣಿ ಅವರ ಬಗ್ಗೆ ನೀವೇನು ಹೇಳ್ತೀರಿ? ಅವರು ಕೂಡ ಪ್ರಕರಣ ಹಲವಾರು ಹಗರಣಗಳಲ್ಲಿ ಇದ್ದಂಥವರು. ಈಗ ಅವರನ್ನು ಪಕ್ಷಕ್ಕೆ ತಂದೂರಿಸಿ ಅವರ ಪ್ರಕರಣವನ್ನು ಬದಿಗೆ ಸರಿಸಿ ಸಮರ್ಥನೆಯನ್ನು ಏನ್ ಪ್ರಕರಣ ಇದೆ? ನೈಸ್ ಹಗರಣದಲ್ಲಿ
ಏನ್ ನೈಸಗಡ ಅವರ ಮೇಲೆ ಆರೋಪವನ್ನು ಹಾಕಿದವರೇ ಪಾದಯಾತ್ರೆಯನ್ನು ಮಾಡಿದವರೇ ಅವರೇ. ಇವತ್ತು ಏನು ಕೇನ್ಯ ಮೇಲೆ ಹೌದು, ನಾನು ಏನ್ ಮಾತಾಡ್ತಾರೆ ನಾನು ಇವು ಆನಂದ್ ಸಿಂಗ್ ಇರ್ಬೋದು, ಕೇಣಿ ಇರ್ಬೋದು, ಇಬ್ಬರ ದೂರ ಇದ್ದದವರು ನಮ್ಮ ದೇವೇಗೌಡರವರು. ದೇವೇಗೌಡವರ ಬೆಲೆ ಬಾಳುವ ದೇವೇಗೌಡವರ ಒಳಗದೆಗಳ ಮಧ್ಯೆ ಆ ರಸ್ತೆ ಹೋಗಿಲ್ಲ, ಅದಕ್ಕೆ ಬೆಲೆ ಬರ್ತಿತ್ತಂತ ಅವ್ರು ಕಾಯ್ತಿದ್ರು. ಆದ್ರೆ ಖರ್ಗೆ ಅವರು ಯಾಕೆ ವಿರೋಧ ಮಾಡಿದ್ರು ಕೇಣಿ ಅವರ ಬಗ್ಗೆ? ಅಥವಾ ಸಿದ್ದರಾಮಯ್ಯರಿಗೂ ಖರ್ಗೆಗೂ ಆಗೋದಿಲ್ವಾ ನಿಮ್ಮ ಒಳಜಗಳನ? ಖರ್ಗೆ ಅವರ ಸ್ಪಷ್ಟವಾದ ಮಾತುಗಳಲ್ಲಿ ಮಾಧ್ಯಮದ ಮುಖಾಂತರ ಕೂಡ ಕೇಣಿಯವರ ಸೇರ್ಪಡೆಯನ್ನು ವಿರೋಧ ಮಾಡಿರುವಂತದ್ದು. ಅವ್ರು ಏನ್ ಹೇಳಿದ್ರು, ಸೇರಿಸಿದ ತಪ್ಪಂತಲ್ಲ, ಅವ್ರು ಒಬ್ಬನೇ ವ್ಯಕ್ತಿ, ಒಂದು ಪಕ್ಷದಲ್ಲಿ ಆ ಪಕ್ಷ ಮಾತ್ರ ಹೆಸರಿಗಿತ್ತು, ಒಬ್ಬನೇ ಗೆದ್ದವರು, ಅಂತ ಪ್ರಭಾವ ಏನು ಇಲ್ಲ ಅಂತ ಮಾಧ್ಯಮದವ್ರು ಕೇಳಿದಾಗ ಹೇಳಿದ್ರು. ನಿಮಗೆ ನೇರವಾದ ಪ್ರಶ್ನೆ, ಈಗ ಉತ್ತರ ಪ್ರದೇಶದಲ್ಲಿ ತಮ್ಮ ಪಕ್ಷವನ್ನು ಕಳ್ಕೊಂಡಿದ್ದಾರೆ, ಆದ್ರೆ ಈಗ ಕರ್ನಾಟಕಕ್ಕೆ ಬಂದು ಭಾಷಣ ಮಾಡ್ತಾರೆ, ಇದು ಸಿದ್ದರಾಮಯ್ಯನವರ ನೇರ ಆರೋಪ. ತಮ್ಮ ಪಕ್ಷವನ್ನೇ ಕಾಯ್ದಿರಿಸಲಿಕ್ಕೆ ಆಗದವರು ಈಗ ಕರ್ನಾಟಕಕ್ಕೆ ಬಂದು ಭಾಷಣವನ್ನು ಬಿಗಿತಾ ಇದ್ದಾರೆ ಚುನಾವಣೆ ದೃಷ್ಟಿಯಿಂದ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ? ಇದು ಏನು ಗೊತ್ತ, ಮಂಗನ ಗಾದೆ ಆಗ್ತದೆ. ಒಂದು ಮಂಗ ಸಾಯುವಾಗ ನೀರಲ್ಲಿ ಮಗು ಇತ್ತು, ಮಂಗನ ಇದಿತ್ತು, ಮರಿ ಇತ್ತು, ಅದನ್ನು ಬದುಕಲಿಕ್ಕೆ ನೋಡಿದಂತೆ, ಅದು ಹೆಗಲ ಮೇಲೆ ಹಾಕಿ, ಅದೇ ಸಾಯುವಾಗ ಅದನ್ನು ಕೆಳಗೆ ಹಾಕಿತ್ತಂತೆ. ಅಂತ ಪರಿಸ್ಥಿತಿ ಆಗಿದೆ. ನೀರಲ್ಲಿ ಮುಳುಗುವ ಸಂದರ್ಭದಲ್ಲಿ ಒಂದು ಸತೀಶ್ ಪ್ರಭಾರಿ, ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯದಾಗಿ, ಉತ್ತರ ಪ್ರದೇಶದಲ್ಲಿ ಠೇವಣಿಯನ್ನೇ ಪಡ್ಕೊಳ್ಳಿಕ್ಕೆ ಆಗದವರು ಇಲ್ಲಿ ಬಂದ್ರು ಜನತೆ ಹತ್ರ ಏನು ರಿಕ್ವೆಸ್ಟ್ ಅನ್ನು ಮಾಡ್ತಾರೆ, ಕೇವಲ ಮಂಗನ ಏನು ಕತೆ ಹೇಳಿದ್ದಾರೆ, ಖಂಡಿತವಾಗಿಯೂ ಸರಿ. ಇವತ್ತು ರಾಷ್ಟ್ರದಾದ್ಯಂತ ಇವತ್ತು ಕಾಂಗ್ರೆಸ್ ಮುಳುಗ್ತಾ ಇದೆ. ಕೊನೆಯದಾಗಿ ಕರ್ನಾಟಕದ ಮೇಲೆ ಕಾಲಿತ್ಕೊಂಡು ತಾನಾದ್ರೂ ಬದುಕ್ತೀವಿ ಅನ್ನುವಂಥದ್ದನ್ನ ಇವರು ಕಾಂಗ್ರೆಸ್ನ ಮೇಲಿನ ನಾಯಕರು ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ಹೇಳ್ತಾ ಇರುವಂತದ್ದು, ನಿಮ್ಮ ಆ ಒಂದು ವಿಚಾರಗಳನ್ನು ಬದಿಗಿರಿಸಿ ರಾಷ್ಟ್ರದ ಬಗ್ಗೆ, ಸಮಾಜದ ಬಗ್ಗೆ ಚಿಂತನೆಗಳನ್ನು ಮಾಡಿ, ನಿಮ್ಮ ವಿರೋಧಿಗಳನ್ನು ಹತ್ತಿಕ್ಕುವ ಬದಲಾಗಿ ಅವರಲ್ಲಿ ಸಮನ್ವಯವನ್ನು, ಸಾಮರಸ್ಯವನ್ನು ಮಾಡುವಂತಹದ್ದು, ಜನತೆಯಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನೀವು ಮುಂದಿನ ವರ್ಷ ಪ್ರತಿಪಕ್ಷವಾಗಿ ಆಗಿದ್ರೂ ಕೂಡ ನೀವು ಉಳಿಬಹುದು. ಇಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಮಾಡಿದ್ದಾರೆ ಅದೇ ರೀತಿ ಪ್ರತಿಪಕ್ಷವಾಗಿ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಈ ಹಿಂದೆ ಏನು ಪ್ರತಿಪಕ್ಷ ಸ್ಥಾನ ಬಿಜೆಪಿಗೆ ಇತ್ತು, ಅದು 2019ರಲ್ಲಿ ಬರ್ತದೆ. ಈಗ ಅಶೋಕ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಧೈರ್ಯ ಇದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪಕ್ಷ ಕಟ್ಟಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಕರ್ನಾಟಕಕ್ಕೆ ಬಂದ್ರೆ ಯಾವುದೇ ರೀತಿಯ ಥ್ಯಾಂಕ್ ಯು. ಇಷ್ಟು ಹೊತ್ತು ಒಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಇಬ್ಬರು ಅತಿಥಿಗಳಿಗೆ ಕೊನೆಯದಾಗಿ ಧನ್ಯವಾದ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಉತ್ತರ ಪ್ರದೇಶದ ಉಪಚುನಾವಣೆಯಲ್ಲಿ ಬಿಜೆಪಿ ತನ್ನ ಪಕ್ಷ ಈ ಹಿಂದೆ ಇದ್ದಂತಹ ಸ್ಥಾನವನ್ನು ಕಳೆದುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಅಲೆಯನ್ನು ಬಿಜೆಪಿ ಎಬ್ಬಿಸಲಿಕ್ಕಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.